ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಕೀರ್ತಿ. ಇದು ಕಲಾವಿದನೊಬ್ಬನ ಬದುಕಿನ ಕತೆ, ಮನದಾಳದ ನೋವಿನ ಕತೆ, ಅಂತರಾಳ. ಇದು ಆಂತರ್ಯದ ನೋವಿನ ಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೀರ್ತಿ. ನಮ್ಮ ಜೊತೆ ಇವತ್ತು ಅದ್ಭುತವಾದ ಕಲಾವಿದ ಇದ್ದಾರೆ. ಸಾಧಿಸಬೇಕು ಅನ್ನುವಂತಹ ಮನಸ್ಸಿದ್ರೆ ಎಂಥದ್ದನ್ನೇ ಸಾಧಿಸ್ಬೋದು ಅನ್ನೋದಕ್ಕೆ ಅತ್ಯುತ್ತಮ ಮಾದರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಂಟ್ವಾಳದ ಕುವರ, ಈಗ ಕನ್ನಡ ಚಿತ್ರರಂಗದಲ್ಲಿ ಭರವಸೆಯ ಹಾಸ್ಯ ಕಲಾವಿದನಾಗುವಂತಹ ಭರವಸೆಯನ್ನ ನಮಗೆ ಕೊಟ್ಟಿರುವಂತಹ ಮನೀಶ್ ಶೆಟ್ಟಿ ಇವರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಬಹುಶಃ ಮುಂಚೆ ತುಳುಗೆ ಕಂಟೆಂಟ್ ಕ್ರಿಯೇಟರ್, ತುಳುವಲ್ಲಿ ಒಳ್ಳೆ ಕಾಮಿಡಿ ಮಾಡ್ತಾರೆ ಅನ್ನುವಂಥ ಫೀಲ್ ಇತ್ತು. ಆದರೆ ಈಗ ಕನ್ನಡ ರಿಯಾಲಿಟಿ ಶೋಗೂ ಕೂಡ ಹೋಗಿ ಬಂದಿದ್ದೀರಾ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಸಕ್ಸಸ್ಸಿಗೆ. ಹೇಗಿದ್ದೀರಿ ಸರ್? ಸೂಪರ್ ಆಗಿದ್ದೀನಿ ನೋಡಿ, ಈ ಥರ ಇದ್ದೀನಿ. ಎಸ್. ಸೊ ಮೊದಲಿಗೆ ನಮ್ಮ ಜೀವನದಲ್ಲಿ ತುಂಬ ವ್ಯಕ್ತಿಗಳಿರ್ತಾರೆ, ಆದರೆ ನಿಮ್ಮ ಬಳಿ ಕೂತ್ಕೊಂಡು ನಿಮ್ಮ ಮನಸ್ಸಲ್ಲಿರುವಂತಹ ನೋವನ್ನು ಕೇಳುವಂತಹ ಅಥವಾ ನಿಮ್ಮ ಸಮಸ್ಯೆಗಳಿಗೆ ಕಿವಿಯಾಗುವಂತಹ ತಾಳ್ಮೆ ಯಾರಿಗೂ ಇರುವುದಿಲ್ಲ. ಹಾಗಾಗಿ ಇವತ್ತು ನಾನು ನಿಮ್ಮ ಸಮಸ್ಯೆಗಳ ಅಥವಾ ನಿಮ್ಮ ಮನದಾಳದ ಮಾತಿಗೆ ಕಿವಿ ಆಗ್ತೇನೆ. ನನ್ನ ಜೊತೆ ಮುಕ್ತವಾಗಿ ಮಾತಾಡಲಿಕ್ಕೆ ರೆಡಿ ಇದ್ದೀರಾ ಸರ್? ಖಂಡಿತ. ಎಸ್. ಹಾಸ್ಯ ಕಲಾವಿದ ಅಂತ ಹೇಳಿದ್ರೇನೆ ಗೊತ್ತಾಗ್ತದೆ ಮನಸ್ಸಲ್ಲಿ ನೂರಾರು ನೋವಿದೆ ಅಂತ. ಆದ್ರೆ ಈಗ ಮೊದಲಿಗೆ ಖುಷಿಯ ಸಂಗತಿಗೆ ಬರೋಣ. ನಿಮ್ಮ ಬಾಲ್ಯ ಹೇಗಿತ್ತು? ಮನೀಶ್ ಶೆಟ್ಟಿ ಅವರು ಬಾಲ್ಯದಲ್ಲೂ ಇಷ್ಟೇ ಪೋಕುರಿದ್ರ, ತುಂಟ ಇದ್ರ? ಗೊತ್ತಿಲ್ಲ ಬಾಲ್ಯದಲ್ಲಿ ಯಾವ ತರ ಇದ್ದ ನಂಗೆ ಗೊತ್ತಿಲ್ಲ. ಆದ್ರೆ ನೆನಪಿದ್ದದನ್ನು ಹೇಳ್ತೀನಿ. ಏನಂದ್ರೆ ಬಾಲ್ಯದಲ್ಲಿ ಒಂದು ಸಣ್ಣದಿರುವಾಗ ನಾನು ತುಂಬಾ ಪೋಖ್ರಿ ಇದ್ನಂತೆ. ಅಂದ್ರೆ ತಾಯಿ ಹೇಳ್ತಿದ್ರು ಏನು ಕೇಳೋದಿಲ್ಲ, ಏನು ಯಾರ ಮಾತು ಕೂಡ ಕೇಳೋದಿಲ್ಲ, ಆತರ ಸ್ವಲ್ಪ ಪೋಖ್ರಿ ಇದ್ನಂತೆ. ತಾಯಿ ಹೇಳ್ತಿದ್ರು. ತಂದೆ ಸ್ವಲ್ಪ ನನ್ನ ಮೇಲೆ ಪ್ರೀತಿ ಜಾಸ್ತಿ ಅವ್ರಿಗೆ. ಅವ್ರ ಅಷ್ಟೇ ನನ್ನ ಬಗ್ಗೆ ದೂರ ಇರಲ್ಲ ಯಾರ ಹತ್ರ ಕೂಡ. ಮತ್ತೆ ತಂಗಿ ಇದ್ದಲ್ಲ ನಂಗೊಬ್ಬ, ಅವಳಿಗೆ ಸ್ವಲ್ಪ ನಾನು ಏನು ಚೇಷ್ಟೆ ಎಲ್ಲ ಮಾಡ್ತಿದ್ದೆ ಅಂತ ನೆನಪು. ತಾಯಿ ಹೇಳ್ತಿದ್ದ ನೆನಪು ಅಷ್ಟೇ. ಓಕೆ. ನಿಮ್ಮ ಸ್ನೇಹಿತ ವರ್ಗ ಬಗ್ಗೆ ಹೇಳೋದಾದ್ರೆ, ಯಾಕಂತ ಹೇಳಿದ್ರೆ ನೀವು ಒಳ್ಳೆ ಆರ್ಟಿಸ್ಟ್ ಆಗ್ಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಅಂತಹ ಕೌಂಟರ್ ಕೊಡುವಂತವರು ಕೂಡ ಇರಬೇಕು, ಹೌದಲ್ಲ? ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಯಾರಾದ್ರೂ ನಿಮಗೆ ಅಷ್ಟು ಸಪೋರ್ಟ್ ಮಾಡೋರು ಮುಂಚೆ ಇದ್ರ ಅಥವಾ ಈಗ ಇದ್ದಾರಾ? ಮುಂಚೆ ಅಂದರೆ ನಾನು 10th ಕ್ಲಾಸ್ ಆದಮೇಲೆ ನಾನು ಒಂದು ಇದು ಆ್ಯಕ್ಟಿಂಗ್ ಫೀಲ್ಡ್ಗೆ ಅಂತ ಬಂದೆ. ಒಂದು ಅಂದರೆ NSS ಕ್ಯಾಂಪ್ ಎಲ್ಲ ಆಗುತ್ತಲ್ಲ, ಫಸ್ಟ್ ಬಿ ಆದಮೇಲೆ NSS ಕ್ಯಾಂಪ್ ಆಗುತ್ತೆ. ಅದಕ್ಕೆ ನನಗೆ ಫ್ರೆಂಡ್ ಅಂತ ಇದ್ದವರು ಕಾಲೇಜ್ 10th ಟೈಮಲ್ಲೆಲ್ಲ ಫ್ರೆಂಡ್ ಅಂತಿದ್ದವರು ಒಬ್ಬ ಸೂರಜ್ ಅಂತ, ಮತ್ತು ಕೆಲವು ಜನ ಇದ್ದಾರೆ ಅಂದರೆ ಪ್ರಜ್ವಲ್, ಕೆಲವು ಜನ ಹೆಸರು ಹೇಳ್ತೀನಿ ನೋಡಿ, ದೀಪಕ, ಅವರೆಲ್ಲ ನನಗೆ ಸ್ಕಿಟ್ ಎಲ್ಲ ಮಾಡಬೇಕಾದ್ರೆ ನನಗೆ ತುಂಬ ಸಪೋರ್ಟ್ ಎಲ್ಲ ಮಾಡ್ತಿದ್ರು. ಅವ್ರಿಗೆ ಏನಾದೊಂದು ಪಂಚಸ್ ಬೇಕಿದ್ದೆಲ್ಲ ನನ್ನ ಹತ್ರ ಕೇಳ್ತಿದ್ರು. ನಾನು ಕೂಡ ಅವ್ರ ಹತ್ರ ಹೇಳ್ಕೊಡ್ತಿದ್ದೆ. ಆಮೇಲೆ ಅವ್ರಿಗೆ ಅಂದರೆ ಹೆದರಿಕೆ ಆಗಿ ನನಗೆ ಕೇಳಲಿಕ್ಕೆ ಹೆದರಿಕೆ ಆಗ್ತಿತ್ತು. ಅಂದರೆ ಏನು ಮಾತಾಡೋದು, ಅಂದರೆ ಕೆಲವು ಸ್ಕಿಟ್ ಆಗುವ ಸ್ವಲ್ಪ ಮಿಸ್ ಆದರೆ ಹೆದರಿಕೆ ಆಗುತ್ತೆ, ಆಡಿಯನ್ಸ್ ಏನು ತಗೊಳ್ತಾರ ಆ ಥರ. ಅವರೆಲ್ಲ ಭರವಸೆ ತುಂಬ ಕೊಡ್ತಿದ್ರು. ನೀನು ಮಾತಾಡು, ಫ್ರೀಯಾಗಿ ಮಾತಾಡು, ಕಾಮಿಡಿ ಅಂತ ಮಾಡ್ಬೋದು. ಅಂದರೆ ಜಾಸ್ತಿ ಏನಂದರೆ ಕಾಮಿಡಿ ಮಾಡಬೇಕಾದ್ರೆ ಸ್ವಲ್ಪ ಮಿಸ್ ಆದ್ರೆಲ್ಲ ಹೆದರಿಕೆ ಆಗುತ್ತೆ, ಆಡಿಯನ್ಸ್ ಏನು ಹೇಳ್ತಾರಂತ. ಅದಕ್ಕೆ ಅವರ ಸಪೋರ್ಟ್ ಎಲ್ಲ ಮಾಡ್ತಿದ್ರು. ಏನಾಗಲ್ಲ, ಮಾಡು, ನಾವಿದ್ದೀವಿ ನಿನ್ನ ಜೊತೆ ಅಂತ. ಸೊ ಅವಾಗ ನಿಮ್ಮ ಜೊತೆ ಇದ್ದವರು ಈಗ ಬಹುಶಃ ಅದರ ವರ್ಗ ದೊಡ್ಡದಾಗಿದೆ ಅಂತ ಭಾವಿಸ್ತೇನೆ. ಸಕ್ಸಸ್ ಆದ ತಕ್ಷಣ ಪ್ರತಿಯೊಬ್ಬರು ಸೇರ್ಕೊಳ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡ್ತೀರಾ. ಇದು ಬೇಕು ಅಂತ ಮಾಡುವಂಥದ್ದು ಅಥವಾ ನಿಮ್ಮ ಜೀವನದಲ್ಲಿ ಆಗುವುದನ್ನು ಮಾಡುವಂಥದ್ದು ಅಥವಾ ಇನ್ನೊಬ್ಬರನ್ನ ಖುಷಿ ಪಡಿಸೋಕ್ಕೋಸ್ಕರ? ಖುಷಿ ಪಡಿಸೋಕ್ಕೋಸ್ಕರ ಮಾಡುದು ನಾವು. ಅಂದ್ರೆ ಕೆಲವು ಟೈಮ್ ಆದ್ರೆ ನಾವು ಒಂದು ಕಂಟೆಂಟ್ ಮಾಡ್ತೀವಲ್ಲ, ಅದು ಕೆಲವರ ಜೀವನಕ್ಕೆ ಅದು ಅನ್ವಯ ಆಗುತ್ತೆ. ಅದು ನಮ್ಮ ಜೀವನದಲ್ಲಿ ಕೂಡ ಆಗಿರ್ಬೋದು, ಗೊತ್ತಿಲ್ಲ. ಇನ್ನೊಬ್ರು ಖುಷಿಯಾಗಿದ್ರೆ ಕೂಡ ನಮ್ಗೆ ಖುಷಿ ಅಲ್ವಾ? ಕೆಲವು ಜನ ಹತ್ರ ಮಾತಾಡ್ತಾರೆ, ಹೋಗಿ ನಾನು ಎಲ್ಲಿಗಾದ್ರೂ ಹೋದ್ರೆ ಮತ್ತೆ ನೀವು ಕೆಲವು ಕಂಟೆಂಟ್ ಎಲ್ಲ ಮಾಡ್ತೀರಿ, ನಮಗೆ ಖುಷಿ ಆಗುತ್ತೆ. ಕೆಲವು ಟೈಮಲ್ಲಿ ಅವರು ಏನಾದರೂ ಟೆನ್ಷನಲ್ಲಿ ಇರ್ತಾರೆ, ಆ ಟೈಮಲ್ಲಿ ನಮ್ದಲ್ಲಿ ಕಂಟೆಂಟ್ ನೋಡ್ತಾರೆ, ಅವ್ರಿಗೆ ಖುಷಿ ಆಗುತ್ತೆ, ಅದನ್ನೆಲ್ಲ ಹೇಳ್ತಾರೆ ನಮ್ಮ ಜೊತೆ ಹೇಳ್ತಾರೆ. ಸೊ ಕಂಟೆಂಟ್ ಕ್ರಿಯೇಟ್ ಮಾಡುವಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರುವಾಗ ಜನ ಮಾತಾಡುವಂಥದ್ದು ಮೂರಿರುತ್ತೆ. ಒಂದು ಹೇಳ್ತಾರೆ ಆಗದಲ್ಲ ಬೇಲೆ ಹೆಚ್ಚಿ ಮರ ಬೇತೆ, ಮರ್ಲೆ ಮರೆ ಅಂತ. ಇಂಥ ಮಾತುಗಳೇನು ಕೇಳಿರ್ತೀರಿ ಸರ್? ಇಂಥದ್ದು ಮಾತನ್ನ ಕೇಳಿ ಯಾವತ್ತಾದ್ರೂ ಬೇಡ ಇದನ್ನ ಕಂಟೆಂಟ್ ಕ್ರಿಯೇಟ್ ಮಾಡೋದು ನನಗೆ ಎಂತಕ್ಕೆ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ? ಖಂಡಿತ ಆ ಥರ ಅವರು ಸುಮಾರು ಜನ ಹೇಳ್ತಾರೆ. ಹಿಂದೆ ಮಾತಾಡೋರು ಕೂಡ ಇದ್ದಾರೆ, ಮುಂದೆ ಮಾತಾಡೋರು ಕೂಡ ಇದ್ದಾರೆ. ಅದನ್ನೆಲ್ಲ ಟೆನ್ಷನ್ ಮಾಡ್ಕೊಳ್ಬಾರ್ದು ನಾವು. ಎಲ್ಲರೂ ಖುಷಿಯಿಂದ ಇರ್ಬೇಕು, ಅವ್ರು ಕೂಡ ಖುಷಿಯಾಗಿರ್ಬೇಕು, ನಾವು ಕೂಡ ಖುಷಿಯಾಗಿರ್ಬೇಕು. ಅದಕ್ಕೆ ನಾನು ಟೆನ್ಷನ್ ಮಾಡಲ್ಲ, ಹೇಳುವವರು ಹೇಳ್ತಾ ಇರ್ತಾರೆ. ಓಕೆ. ಸೊ ಒಬ್ಬ ಕಲಾವಿದನಿಗೆ ನೀವು ಅವನಿಗೆ 3 ಹೊತ್ತಿಗೆ ಬಿರಿಯಾನಿ ಕೊಟ್ಟರು ಅದು ಸಮಾಧಾನ ಇರೋದಿಲ್ಲ. ಆದರೆ ಒಂದು ಸಣ್ಣ ಸ್ಟೇಜಲ್ಲಿ ಒಂದು ಅವಕಾಶ ಕೊಟ್ಟರು ಕೂಡ ದೊಡ್ಡ ಖುಷಿ ಸಿಕ್ಕಿರುತ್ತೆ. ಕಲಾವಿದನಾಗಿ ಹುಟ್ಟುವುದಿಲ್ಲ, ಕಲಾವಿದನಾಗಿ ಬೆಳೀತಾರೆ. ಹಾಗಾಗಿ ಬೆಳಿಲಿಕ್ಕೆ ಅಂತಹದ್ದೇ ವೇದಿಕೆ ಬೇಕು. ನಿಮ್ಮ ಮೊದಲ ಸ್ಟೇಜನ್ನು ನೆನಪು ಮಾಡ್ಕೊಳ್ಳೋದಾದ್ರೆ?
ಮೊದಲ ಸ್ಟೇಜ್ ಅಂದರೆ ನಾನು NSS ಕ್ಯಾಂಪ್, ಅದೇ ನನ್ನ ಮೊದಲ ಸ್ಟೇಜ್. ಅಂದರೆ ನಮ್ಮೂರಲ್ಲಿ ಒಂದು ಬಂಟ್ವಾಳದೊಂದು ಕಾಲೇಜಿಂದ NSS ಕ್ಯಾಂಪ್ಗೆ ಬರ್ತಾರೆ. ನಮ್ಮೂರಲ್ಲೇ ನಾನು ಕಲಿತ ಶಾಲೆಯಲ್ಲಿ ಅದು ಆಗುತ್ತೆ. ಒಂದು ದಿನ ಸ್ಕಿಟ್ ಮಾಡ್ಲಿಕ್ಕೆ ಹೇಳ್ತಾರೆ, ಊರು ಜನರೆಲ್ಲ ಸೇರಿಕೊಂಡು ಸ್ಕಿಟ್ ಮಾಡಿ ಕೇಳ್ತಾರೆ. ನನ್ನನ್ನು ಮೊದಲು ನನ್ನೊಂದು ಸ್ಟೇಜಿಗೆ ಕರ್ಕೊಂಡು ಬಂದವರು ದಯಾನಂದ್ ಸಿದ್ದಕಟ್ಟೆ ಅಂತ. ನನ್ನ ಮೊದಲು ಗುರು ಅವರೇ. ಅಂದರೆ ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಅವರೇ ಫಸ್ಟ್ ನನಗೆ ಹೇಳಿಕೊಟ್ಟದು. ಸ್ಕಿಟ್ ಮಾಡ್ತೀವಿ, ಫಸ್ಟ್ ನನಗೆ ರೂಲ್ ಮಾತಾಡಲಿಕ್ಕಿಲ್ಲ, ಡೈಲಾಗ್ ಇಲ್ಲ ನನಗೆ. ಅದೇ ಒಂದು ಏನೊಂದು ತಲೆ ತಿರುಗಿಸೋದು, ಈ ಥರ ಮಾಡೋದೊಂದು ಇದಿತ್ತು ಅಷ್ಟೇ. ಬೇರೆ ಏನು ಡೈಲಾಗ್ ಕೊಟ್ಟಿಲ್ಲ ನನಗೆ. ಜನ ಮುಂಚಿನ ದಿವಸ ಜನ ಎಲ್ಲ ಹೇಳ್ತಿದ್ರು, ಚೆನ್ನಾಗಿ ಮಾಡು, ಇದೇ ಸ್ಕಿಟ್ನಿಗೆ ಮೊದಲು ಮಾಡೋದು ನೀನು ಆ್ಯಕ್ಟ್, ಚೆನ್ನಾಗಿ ಮಾಡು ಅಂತ. ಅದೆಲ್ಲ ಮಾಡಿದ್ವಿ. ನಂತರ ಕಾಲೇಜ್ NSS ಕ್ಯಾಂಪ್ ಬರ್ತಲ್ಲ, ಅಲ್ಲಿ ಕಾಲೇಜಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ವಿ. ನೆಕ್ಸ್ಟ್ ನನಗೆ ಒಂದು ಟೀಮ್ ಅವರು ನೋಡಿ, ನನ್ನ ಆ್ಯಕ್ಟನ್ನು ನೋಡಿ ಟೀಮ್ ಅವ್ರು ಕರೆದ್ರು, ಕಲಾಶ್ರೀ ಕುಡ್ಲ ಅಂತ, ಬೆದ್ರ ಅಂತ ಸಾರಿ, ಆ ಟೀಮ್ ಅವ್ರು ಕರೆದ್ರು. ಫಸ್ಟ್ ನಾನು ಹೋದದ್ದು ತೆಲಿಕೆದ ಕಲಾವಿದರು ಕೊಯ್ಲ ಅಂತ, ಆ ಒಂದು ಡ್ರಾಮಾ ಟೀಮ್ಗೆ ಹೋದೆ. ಇವರೇ ನಾನು ಕರ್ಕೊಂಡು ಹೋದದ್ದು, ದಯಾನಂದ್ ಸಿದ್ದಕಟ್ಟೆ ಅಂತ. ಹಾಗೆ ಈಗ ಮುಂದುವರಿತಾ ಇದೆ, ಅದೇ ಟೀಮಲ್ಲಿ ಇದ್ದೇನೆ, 2 ಟೀಮಲ್ಲಿ ಕೂಡ ಇದ್ದೇನೆ. ಮತ್ತು ಕೆಲವು ಚಾನ್ಸ್ ಎಲ್ಲ ಬಂತು, ಬಲ್ಲೆ ತಿಲ್ಪಲ್ಲಿ ಆಗಿರ್ಬೋದು, ಕೆಲವು ಪ್ರೋಗ್ರಾಮ್ಗಳಿಗೆ ಅಟೆಂಡ್ ಮಾಡ್ತಿದ್ದೀನಿ. ಅಟೆಂಡ್ ಮಾಡಿದ್ದೀರಾ. ಸೊ ಡ್ರಾಮಾ ಅನ್ನುವಂಥದ್ದು ಬಣ್ಣದ ಬದುಕು. ಹೌದು. ಹಾಗಂತ ಹೇಳಿದ್ರೆ ಬಣ್ಣ ಬಣ್ಣದ ಮಾತುಗಳು ಇರ್ತದೆ, ಅಥವಾ ಮಸಿ ಬಳಿಯುವಂತಹ ಮಾತುಗಳು ಇರ್ತವೆ. ಡ್ರಾಮಕ್ಕೆ ನೀವು ಹೋದಾಗ ಅಥವಾ ಡ್ರಾಮಕ್ಕೆ ಸೇರುವಂತಹ ನಿರ್ಧಾರ ಮಾಡಿದಾಗ ಯಾರೆಲ್ಲ ಏನೆಲ್ಲ ಹೇಳಿದ್ದಾರೆ ಸರ್ ನಿಮಗೆ? ಡ್ರಾಮಕ್ಕೆ ಅಂದರೆ ಫ್ರೆಂಡ್ಸ್ಗಳೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು ನನಗೆ. ಕಾಲೇಜ್ ಆಗಿರ್ಬೋದು ಅಥವಾ ಮನೆ ಫ್ಯಾಮಿಲಿ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದೆ ಇದಕ್ಕೆ. ತಂದೆ ತಾಯಿಗಿರ್ಬೋದು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಕೆಲವು ಜನ ಹೇಳ್ತಾರೆ, ಆಗದಾದ ಮಾರೆ ನಾಟಕ ಬಯ್ಯ ನನಗೆ ಬ್ಯಾಗ್ ಓತಂದು ಪೋಪೆ ಅಂದು. ಅದು ಸುಮಾರು ಕೇಳಿದೆ ನಾನು, ಅಂದರೆ ಯಾರಂತ ಹೇಳೋದು ಬೇಡ, ಕೇಳಿದೆ ನಾನು ವಿಷಯ ಎಲ್ಲ. ಅವರು ಹೇಳ್ತಾನೆ ಇರ್ತಾರೆ, ನಾವು ನಮ್ಮದು ಜೀವನದಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾನೆ ಇರ್ತೀವಿ ಅಷ್ಟೇ. ಒಂದು ಮಧ್ಯಮ ವರ್ಗಕ್ಕೆ ಸೇರಿದಂತಹ ಹುಡುಗ ಇವತ್ತು ಎಲ್ಲರ ಮಧ್ಯದಲ್ಲಿ ನಿಂತು ಮಿಂಚುತ್ತಾ ಇದ್ದಾರೆ. ಅಂದರೆ ಕಷ್ಟದ ಜೀವನಗಳನ್ನು ನೀವು ನೋಡಿರ್ತೀರಾ. ಒಬ್ಬರು ತಂಗಿ ಅಂತ ಕೂಡ ಹೇಳಿದ್ರಿ. ತಂದೆ ತಾಯಿಯ ಮುದ್ದಿನ ಮಗ, ತಂದೆ ತಾಯಿಯನ್ನ ಮಗ ಓದಿ ನೋಡ್ಕೊಳ್ತಾನೆ ಅಥವಾ ಯಾವುದೊಂದು ಕೆಲಸಕ್ಕೆ ಸೇರಿ ನೋಡ್ಕೊಳ್ತಾನೆ ಅನ್ನುವಂಥ ಭಾವನೆಯಲ್ಲಿ ತಂದೆ ತಾಯಿ ಇರ್ತಾರೆ ಸರ್. ಕಲಾವಿದನಾಗ್ಲಿಕ್ಕೆ ಹೋಗುವಾಗ ಮೊದಲಿಗೆ ನಮ್ಮ ಕೈ ಏನಾದರೂ ಸಿಗ್ತದೆ ಅನ್ನುವಂಥ ಆಸೆ ಭರವಸೆ ಇಟ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಸರ್ತಿ ಖಾಲಿ ಕೈಯಲ್ಲಿ ಮನೆಗೆ ಹೋಗುವಂತ ಪರಿಸ್ಥಿತಿ ಕೂಡ ಇರ್ತದೆ. ಇದು ಎಲ್ಲರ ಜೀವನದಲ್ಲಿ ನಡೆದಿದೆ. ನಿಮ್ಮ ತಂದೆ ತಾಯಿಗೆ ನೀವು ಯಾವ ರೀತಿ ಭರವಸೆಯನ್ನ ಕೊಟ್ರಿ? ನಿಮ್ಮ ತಂದೆ ತಾಯಿಯನ್ನ ನೋಡ್ಕೊಳ್ಳುವಂತ ಶಕ್ತಿ ಕಲಾವಿದನಾಗಿ ನಿಮ್ಗೆ ಇದೆಯಾ ಸರ್? ಖಂಡಿತ ಇದೆ. ಏನಂದರೆ ತಂದೆಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಅವ್ರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಇದೆ, ಈಗ ಹುಷಾರಿಲ್ಲ. ದುಡಿಬೇಕಾದ್ರೆ ತಂದೆ ದುಡಿದೆಲ್ಲ ಹಾಕ್ತಿದ್ರು ನಮಗೆ. ಈಗ ಅವ್ರಿಗೆ ಏನು ಹುಷಾರಿಲ್ಲ, ಮನೆಯಲ್ಲಿದ್ದಾರೆ, ತಾಯಿ ಬೀಡಿ ಕಟ್ತಿದ್ದಾರೆ ಅವ್ರಿಗೆ. ಅಂದರೆ ಈಗ ನಂದು ಕಾಲೇಜ್ ಆಯಿತು, ಕಾಲೇಜ್ ಆದಮೇಲೆ ಈಗ ತಂಗಿ ಓದ್ತಿದ್ದಾಳೆ. ಅವಳಿಗೆ ಏನಾದರೂ ಅಂದರೆ ಡ್ರೆಸ್ಗೆ ಆಗಿರ್ಬೋದು ಅಥವಾ ಅವ್ರಿಗೆ ಎಜುಕೇಷನ್ಗೆ ಏನೋ ಖರ್ಚು ಮಾಡಬೇಕಾದ್ರೆ ತಂದೆ ತಾಯಿ ಮಾಡಬೇಕಷ್ಟೇ. ಈಗ ನನ್ನ ಕೈಲಾದಷ್ಟು ನಾನು ಮಾಡ್ತಿದ್ದೀನಿ. ನನ್ನನ್ನು ಇಷ್ಟು ದೊಡ್ಡ ಮಾಡಿದ್ದಾರೆ, ನಾನು ಅವ್ರಿಗೇನು ಮಾಡ್ತಿದ್ರೆ ಅದು ಸರಿಯಾಗಲ್ಲ ಅಂತ ನಾನು ಮಾಡ್ತಿದ್ದೀನಿ, ಅವ್ರಿಗೆ ಕೊಡ್ತಿದ್ದೀನಿ. ಅಂದರೆ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ತಿದ್ದೀನಿ ನಾನು. ನೋಡ್ಕೋತಾ ಇದ್ದೀನಿ. ಖಂಡಿತ ಸರ್. ಎಷ್ಟು ದಿನ ಉಪವಾಸವನ್ನು ನೀವು ಅನುಭವಿಸಿದ್ದೀರಿ ಅಂತ ಕೇಳ್ಬೋದಾ? ಈ ಡ್ರಾಮಾದ ಬದುಕಿಗೆ ಬಂದಾಗ ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ಮಲಗಿದಂತಹ ಪರಿಸ್ಥಿತಿಗಳೇನಾದರೂ ಇದೆಯಾ? ಆ ಥರ ಏನಿಲ್ಲ, ಆದರೆ ಕೆಲವು ಸಿಚುವೇಶನ್ ಆ ಥರ ಇತ್ತು. ಅಂದರೆ ಕೆಲವು ಡ್ರಾಮಾ ಟೈಮಿಂಗ್ಸ್ ಎಲ್ಲ ಇದಾಗಿರುವಾಗ ಮನೆಗೆ ಬರೋ ಸ್ವಲ್ಪ ಲೇಟ್ ಆಗಿತ್ತು. ತಾಯಿ ಹತ್ರ ಹೇಳಿಕೆ ಆಗಲ್ಲ. ಒಂದು 12-1 ಗಂಟೆ ಆದಮೇಲೆ ತಾಯಿ ಹತ್ರ ಅವರನ್ನು ಮಲಗಿರ್ತಾರೆ ಎಬ್ಬಿಸಿ. ಅಂದರೆ ಅವರು ಏನು ಊಟ ಮಾಡಲಿಕ್ಕೆ ಹೇಳೋಕ್ಕಾಗಲ್ಲ. ಅದಕ್ಕೆ ಆ ದಿನ ಎಲ್ಲ ನಿದ್ದೆ ಮಾಡಿದ್ದು ಕೂಡ ಉಂಟು. ಮತ್ತು ತಾಯಿಗೆ ಬೇಸರ ಆಗಬಾರ್ದಲ್ಲ, 1-2 ಗಂಟೆಗಳು ಬರ್ತಾರೆ, ಊಟ ಮಾಡೋದೆಲ್ಲ ಅಲ್ಲಿ ಡ್ರಾಮಾದಲ್ಲಿ ಎಲ್ಲ ಕೊಡಲ್ವಾ ಆ ಥರ. ಅದಕ್ಕೆ ನಾವು ಅದ್ರ ಕೂಡ ಮರ್ಯಾದೆ ಹೋಗ್ಲಿಕ್ಕೆ ಬಾರ್ದು, ಇದ್ರ ಕೂಡ ಮರ್ಯಾದೆ ಹೋಗ್ಲಿಕ್ಕೆ ಬಾರ್ದು ಅಂತ ಹಾಗೆ ಮಲಗಿದ್ದು ಕೂಡ ಉಂಟು ಮನೆಗೆ ಬಂದು. ನಿಮ್ಮ ಕಲಾ ಜೀವನದ ಮೊದಲನೇ ಸಂಪಾದನೆಯನ್ನು ನೆನಪಿಸಿಕೊಳ್ಳೋದಾದ್ರೆ? ನನ್ನ ಕಲಾ ಜೀವನದ ಮೊದಲನೇ ಸಂಪಾದನೆ ಅಂದರೆ ಅದೇ ಡ್ರಾಮಾ ಟೀಮ್ಗೆ ಹೋಗಿ ಒಂದು ಎಷ್ಟು ಸಂಪಾದನೆ ಅಂದರೆ 600 ರೂಪಾಯಿ ಅಷ್ಟೇ. ಫಸ್ಟ್ 600 ರೂಪಾಯಿ. 600 ರೂಪಾಯಿ ಏನು ಮಾಡಿದ್ರಿ ಸರ್? ಅದು ಬಂದು ಖುಷಿ. ಅದೇ ಫಸ್ಟ್ ನನ್ನ ಕೈಗೆ ಸಿಕ್ಕಿದೊಂದು ಸಂಭಾವನೆ ಅಂತ ತಿಳ್ಕೊಂಡು ಅದನ್ನು ಬಂದು ತಾಯಿಗೆ ಕೊಟ್ಟಿದ್ದೇನೆ. ಅದರಲ್ಲಿ ನನಗೆ ಅವರು 100 ರೂಪಾಯಿ ಅವರು ತೆಗೆದಿಟ್ಕೊಂಡು ನನಗೆ 500 ರೂಪಾಯಿ ಕೊಟ್ಟಿದ್ದಾರೆ. ಅದು ಯಾಕಂತ ಗೊತ್ತಿಲ್ಲ, 100 ರೂಪಾಯಿ ಅವರು ತೆಗೆದಿಟ್ಟಿದ್ದಾರೆ, ನನಗೆ 500 ರೂಪಾಯಿ ಕೊಟ್ಟಿದ್ದಾರೆ. ನೆನಪಿದೆ. ಓಕೆ. ಸೊ ಯಾವುದೇ ಒಂದು ಮಗನ ಜೀವನದಲ್ಲಿ ತಾಯಿಯ ಪಾತ್ರ ಭಾಳ ದೊಡ್ಡದಿರ್ತದೆ. ಬೀಡಿ ಕಟ್ಟಿ
ತಾಯಿ ನಿಮ್ಮ ತಂಗಿಯನ್ನ ನೋಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟೋ ನೋವುಗಳನ್ನು ಅವ್ರು ನುಂಗಿರ್ತಾರೆ, ಅವರ ಜೀವನದಲ್ಲಿ ಬರುವಂಥ ಸಂತೋಷವನ್ನ ಬದಿಗಿಟ್ಟಿರ್ತಾರೆ. ನಿಮ್ಮ ತಾಯಿಯ ಬಗ್ಗೆ ಹೇಳೋದಾದ್ರೆ ನಿಮ್ಮ ತಾಯಿ ಹೇಗೆ, ತಾಯಿಯ ಸಪೋರ್ಟ್ ಹೇಗೆ ನಿಮಗೆ? ತಾಯಿ ಸಪೋರ್ಟ್ ತುಂಬ ಇದೆ. ಅಂದರೆ ನಮಗೆ ಮಿಡ್ಲ್ ಕ್ಲಾಸ್ ನಮ್ಮದು ಫ್ಯಾಮಿಲಿ ಒಂದು ಸಾಲ ಅದೆಲ್ಲ ಇದ್ದದ್ದೇ, ಮನೆಯಲ್ಲಿ ಸಾಲ ಮೂಲ ಅದೆಲ್ಲ ಇದ್ದದ್ದೇ. ತಂದೆ ಸಪೋರ್ಟ್ ಮಾಡ್ತಿದ್ರು ನನಗೆ. ಅವ್ರಿಗೆ ಕೆಲವು ಟೆನ್ಷನಲ್ಲಿ ಇರುವಾಗೆಲ್ಲ ಬೈತಾರೆ, ಅದೆಲ್ಲ ಮಾಡ್ತಾರೆ. ಅದು ಫ್ಯಾಮಿಲಿ ಅಂದಮೇಲೆ ಎಲ್ಲ ಇದ್ದದ್ದೇ. ತಾಯಿ ಅವ್ರಿಗೆ ಟೆನ್ಷನ್ ಏನಂದರೆ ನಮ್ಮದು ಸಾಲ ಎಲ್ಲ ತುಂಬ ಇತ್ತು. ಈಗ ಕೂಡ ಇದೆ. ನಾನು ಮನೆ ಕಳೆದ ಫಸ್ಟ್ ಬಾಡಿಗೆ ಮನೆಯಲ್ಲಿದ್ವಿ ನಾವು. ಒಂದು 250 ಬಾಡಿಗೆ ಕಟ್ಟಲಿಕ್ಕೆ ನಮಗೆ. ಬಾಡಿಗೆ ಕಟ್ಟಿ ಈಗ ಅದೇ ಬಾಡಿಗೆ ಮನೆಯಲ್ಲಿರುವಾಗ ನಾವು ಈಗ ಒಂದು ಮನೆ ಕಟ್ಟಿದ್ವಿ. ಅದೇ ಬಾಡಿಗೆಯಲ್ಲಿರುವಾಗ ಮನೆ ಕಟ್ಟಿದ್ವಿ. ಈಗ ಮನೆ ಆಗಿದೆ. ಮನೆ ಆಗಿದ್ವಿ. ಕಾಲೇಜಿಗೆಲ್ಲ ಹೋಗ್ತಿದ್ದಾರೆ ತಂಗಿ. ತಾಯಿಗೆ ಪ್ರಾಬ್ಲಮ್ ಏನಂದರೆ ಅವ್ರಿಗೆ ಇದು ಬರೋದೇನಂದರೆ ಪ್ರಾಬ್ಲಮ್, ಅವ್ರಿಗೆ ಸಾಲ ಎಲ್ಲ ಕಟ್ಟಬೇಕಲ್ಲ. ಅವ್ರಿಗೆ ಕೆಲವು ಮೀಟಿಂಗ್ ಅದೆಲ್ಲ ಇದ್ದಾರೆ, ಅದರಲ್ಲಿ ಇರ್ತಾರೆ. ಅದೇ ಪ್ರಾಬ್ಲಮ್ ಆಗಿ ಅವರಿಗೆಲ್ಲ ಅದೇ ಸಾಲ ಕಟ್ಟಬೇಕಲ್ಲ, ಅದರದ್ದು ಪ್ರಾಬ್ಲಮಲ್ಲಿ ನನಗೆ ಹೇಳ್ತಾರೆ ನನ್ನ ಹತ್ರ, ಹೀಗೆ ಕಷ್ಟ ಉಂಟು, ನೀನು ಏನಾದರೂ ಮಾಡು, ಇದೇ ಡ್ರಾಮಾ ಬದುಕಲ್ಲಿ ಹೋದರೆ ಏನು ಮಾಡ್ತೀಯ ಮುಂದೆ ಜೀವನಕ್ಕೆ ಅಂತ. ಅದು ಮೇಲೆ ಹೋಗುವ ಟೆನ್ಷನ್ ಆಗುತ್ತೆ ಅಷ್ಟೇ. ಈಗ ಖುಷಿಯಿಂದ ಇದ್ದೀವಿ. ಅದೇ ತಾಯಿಗೆ ಇನ್ನು ಫ್ರ್ಯಾಕ್ಚರ್ ಎಲ್ಲ ಆಗಿದೆ ಕೈ, ಅದು ಮೊನ್ನೆ ಬಿದ್ದಿದ್ದಾರೆ. ಮತ್ತು ಅವ್ರಿಗೆ ಕೆಲವು ಪ್ರಾಬ್ಲಮ್ ಆಗಿದೆ, ಲೈಫಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಅವ್ರಿಗೆ ಜೀವದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದೇ ಒಂದು ಕಡೆ ನಮ್ಮ ಪ್ರೀತಿಯ ಗುರಿ ಕಲೆ, ಇನ್ನೊಂದು ಕಡೆ ಮನೆಗೆ ಸಂಪಾದನೆ. ಈ ಪ್ರಶ್ನೆ ಎಲ್ಲ ಕಲಾವಿದನ ಜೀವನದಲ್ಲಿ ಒಂದ್ಸರ್ತಿ ಬರ್ತದೆ ಸರ್. ಯಾಕೆ ಬೇಕು ನಿನಗೆ ಇದೆಲ್ಲ? ನಮ್ಮ ಮನೆಗೆ ಬೇರೆ ಏನಾದರೂ ಕೆಲಸ ಮಾಡ್ತಿದ್ರೆ, ಕೂಲಿ ಕೆಲಸ ಮಾಡ್ತಿದ್ರು, ಮನೆಗೆ ಏನಾದ್ರು ಸಿಗುತ್ತಲ್ವಾ ಅಂತ. ಆ ಟೈಮಲ್ಲಿ ಯಾವತ್ತು ಬೇಡ ನನಗೆ ಈ ಜೀವನ, ಡ್ರಾಮಾ ಜೀವನ, ಮನೆಗೆ ಏನಾದ್ರು ಸಂಪಾದನೆ ಮಾಡೋ ಕಡೆನೇ ನೋಡೋಣ ಅಂತ ಯಾವತ್ತು ಅನಿಸಿಲ್ಲ? ಡ್ರಾಮಾ ಜೀವನ ಬೇಡ ಅಂತ ಅನಿಸ್ಲಿಲ್ಲ ನನಗೆ. ಯಾಕಂದರೆ ಒಬ್ಬರನ್ನ ನಗಿಸೋದು ಅದು ಕಲೆ ಎಲ್ರಿಗೂ ಕೊಟ್ಟಿರಲ್ಲ ದೇವರು. ನನಗೆ ದೇವರು ಮನೆಯಲ್ಲಿ ಕಣ್ಣೀರು ಹಾಕಿದ್ರೆ ಸರ್? ಅದು ಇದೆ, ಕಣ್ಣೀರು ಏನು ಮಾಡೋದು. ತಾಯಿ ಹೇಳ್ತಾರೆ ಒಮ್ಮೊಮ್ಮೆ, ಇದು ಮನೆ ಕಷ್ಟ ಎಷ್ಟಿದೆ, ಇನ್ನು ಡ್ರಾಮಾಕ್ಕೆಲ್ಲ ಹೋಗಿ ಜೀವನ ಏನು ಮಾಡ್ತೀಯ ಅಂತ. ಅದಕ್ಕೆ ನಾನು ತಾಯಿಗೆ ಹೇಳ್ತೀನಿ, ಏನಾದರೂ ಮಾಡ್ತೀನಿ, ಆದರೆ ಎಲ್ಲರೂ ಕೂಡ ನನ್ನಿಂದ ಖುಷಿಯಾಗಿರ್ಬೇಕು. ಒಂದು ಕಲೆ ಕೊಟ್ಟಿದ್ದಾರೆ, ಅವನೊಂದು ಏನಾದರೂ ಮಾಡ್ಬೋದು, ಅವನ್ನ ನಗಿಸ್ಬೋದು ಇಬ್ಬರನ್ನ ಅಂತ. ಅದೇ ತಾಯಿಗೆ ಕೂಡ ಬೇಸರ ಆಗುತ್ತೆ ಒಮ್ಮೊಮ್ಮೆ. ಏನು ಮಾಡೋದು, ಏನಾದರೂ ಮಾಡಬೇಕಲ್ಲ ಲೈಫಲ್ಲಿ. ಕಲಾವಿದನ ಜೀವನನೇ ಅಂಥದ್ದು. ಒಂದು ಬೇಕು ಅಂತ ಹೇಳಿದರೆ 10 ಕಳ್ಕೊಳ್ಬೇಕಾಗ್ತದೆ ಅವ. ಸೊ ಬಹುಶಃ ತಾಯಿಯಾಗಿ ಅವರ ಜಾಗದಲ್ಲಿ ನಿಂತು ಸರಿಯಾಗಿ ಮಾತಾಡಿರ್ತಾರೆ. ಪ್ರತಿಯೊಬ್ಬರ ಜೀವನದಲ್ಲೂ ತಾಯಿ ಕೂಡ ಬೇಸರ ಆಗಿರುತ್ತೆ. ಅದು ಏನು ಮಾತಾಡ್ಬೇಕಂತ ಅವ್ರಿಗೆ ಗೊತ್ತಾಗಿರಲಿಲ್ಲ ಅಷ್ಟೇ. ಹೌದು, ಅವ್ರು ಮಾತಾಡ್ಕೊಂಡು ಹೋಗ್ತಾರೆ. ಯಾವತ್ತಾದ್ರೂ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ತಾಯಿ ಖುಷಿ ಪಟ್ಟದ್ದಿದೆಯಾ ಸರ್? ನನ್ನ ಮಗ ಟಿವಿಯಲ್ಲಿ ಬರ್ತಾ ಇದ್ದಾನೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡದ್ದಿದೆಯಾ? ಖಂಡಿತ. ಅದೇ ನಾನು ಲಾಸ್ಟ್ ಟೈಮ್ ಇದೆ ಕಾಮಿಡಿ ಗ್ಯಾಂಗ್ಸ್ ಅಂತ ಹೋಯ್ತಲ್ಲ, ಅಲ್ಲಿ ನಮಗೆ ಟಿವಿದೆಲ್ಲ ಫೋಟೋ ತೆಕ್ಕೊಂಡು ಮನೆಯಲ್ಲಿ ಯಾರೆಲ್ಲ ನೋಡ್ತಾರೆ ಅದ್ರ ಫೋಟೋ ನಮಗೆ ಫೈಲ್ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಇರುತ್ತೆ ಅಲ್ಲಿ ಚಾನಲ್ ಅವ್ರಿಗೆ. ಅದೇ ನನಗೆ ಒಂದಿನ ಫೋಟೋ ಬರುತ್ತೆ, ನಂದು ಆ್ಯಕ್ಟ್ ಮಾಡ್ತಿರುವಾಗ ಅವ್ರು ಟಿವಿ ನೋಡ್ತಿರುವಾಗ ಯಾರೋ ಫೋಟೋ ತೆಗೆದಿದ್ದಾರೆ ಮನೆಯಲ್ಲೇ. ಅವ್ರು ನನ್ನ ನೋಡ್ತಿದ್ದಾರೆ. ನಾನೇ ಅಲ್ಲಿ ಅದೊಂದು ಯಾವುದೇ ಸೀನಲ್ಲಿ ನಾನು ಅವರನ್ನು ನೋಡುವ ಹಾಗೆ ಒಂದು ಫೋಟೋ ಬಂದಿದೆ, ಕ್ಲಿಕ್ ಮಾಡಿದ್ದಾರೆ. ಅದು ತುಂಬ ಖುಷಿಯಾಗಿದೆ ನನಗೆ. ಅದು ನಾನು ಚಾನಲ್ ಅವ್ರಿಗೆ ಕಳಿಸಿದ್ದೇನೆ. ಅವರು ಕೂಡ ಅದರಲ್ಲಿ ಯಾವುದೊಂದು ಪೋಸ್ಟಲ್ಲಿ ಹಾಕಿದ್ದಾರೆ ಅವ್ರದ್ದು. ಓಕೆ, ಸೊ ಅದು ಖುಷಿ ಕೊಟ್ಟೆ. ಖಂಡಿತ ಖುಷಿಯಾಗಿದೆ ನನಗೆ. ತಾಯಿ ಯಾವತ್ತಾದ್ರೂ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ನೀನು ಅದು ಆ್ಯಕ್ಟ್ ಮಾಡಿ ಚೆನ್ನಾಗಿತ್ತು, ಅಥವಾ ನೀವು ಲೇಡಿ ಗೆಟಪ್ ತುಂಬ ಚೆನ್ನಾಗಿ ಹಾಕ್ತೀರಾ, ಸೊ ತಾಯಿ ಯಾವತ್ತಾದ್ರೂ ನಿಮ್ಮ ಹತ್ರ ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ? ಒಂದು ಡ್ರಾಮಾ ಆಗುತ್ತೆ ನಮ್ಮ ಊರಲ್ಲಿ, ಡ್ರಾಮಾಗೆ ಬಂದು ನೋಡ್ತಾರೆ, ಡ್ರಾಮಾ ಎಲ್ಲ ನೋಡ್ತಾರೆ. ನಾನು ಅದರಲ್ಲಿ ಯಾವುದು ಒಂದು ಶಿಖಂಡಿ ಪಾತ್ರ ಮಾಡಿದ್ದೆ. ಶಿಖಂಡಿ ಪಾತ್ರ ಮಾಡುವಾಗ ತಾಯಿ ಬಂದು ಹೇಳಿದರು, ಅವೊಂಜಿ ರೋಲಿ ಬಾರಿಸುವಕ್ಕೆ ಮಲ್ದಂಬೆ, ಯಾನು ಪನ್ನಂದೇ ಒಂಜಿ ಬಾರಿಸುವಕ್ಕೆ ಮಲ್ದ ಅಂತ. ಆ ಥರ ಒಂದು ಅವ್ರು ಹೇಳಿದ್ದಾರೆ. ಖುಷಿಯಾಗಿದೆ ನಂಗೆ ಕೂಡ. ಅಂದರೆ ದೂರ ದೂರ ಇರುತ್ತೆ ಪ್ರೋಗ್ರಾಮ್ ಎಲ್ಲ, ದೂರ ದೂರ ಇರುತ್ತೆ. ನಮ್ಮ ಊರಲ್ಲಿ ಆಗುವಾಗ ತಾಯಿ ಬಂದು ನೋಡಿ ಮನೆಗೆ ಬಂದು ಅದೇ ರೀತಿ ಹೇಳೋದಾದ್ರೆ ಸ್ವಲ್ಪ ಖುಷಿ ಆಗುತ್ತಲ್ಲ ನಮ್ಗೆ ಕೂಡ. ಖಂಡಿತ. ಸೊ ಕೆಲವೊಂದು ಆಸೆ ಇರುತ್ತೆ ಸರ್. ಈಗ ಬಹುಶಃ ನನ್ನನ್ನೇ ತಗೊಳ್ಳಿ, ನನಗೂ ಒಂದು ಆಸೆ ಇರುತ್ತೆ, ನಾನು ಪರ್ಫಾರ್ಮ್ ಮಾಡುವಾಗ ಎದುರಿಗೆ ತಂದೆ ತಾಯಿ ಇರಬೇಕು, ಕೂತ್ಕೊಂಡು ನೋಡಬೇಕು ಅಂತ. ನಿಮ್ಮ ತಾಯಿ ಸುಮಾರು ಎಷ್ಟು ಡ್ರಾಮಾಗಳನ್ನು ನೋಡಿರಬಹುದು ನಿಮ್ಮದು? ಜಾಸ್ತಿ ಏನಿಲ್ಲ, ಒಂದು 2-3 ನೋಡಿಬೋದು ಅಷ್ಟೇ. ಊರಲ್ಲಿ ಇದ್ರೆ ಬಂದು ನೋಡ್ತಾರೆ, ದೂರ ದೂರಕ್ಕೆ ಬರಲ್ಲ ಅವ್ರು ಅಷ್ಟೇ. ಕರ್ಕೊಂಡು ಹೋಗೋಕ್ಕಾಗಲ್ಲ. ಅಂದ್ರೆ ನಾವು ಡ್ರಾಮಾ ಟೀಮ್ ಜೊತೆನೇ ಹೋಗ್ತೀವಿ. ಹೌದು, ದೂರ ಸ್ವಲ್ಪ ಕಷ್ಟ ಆಗುತ್ತೆ ಹೋಗ್ಬೇಕಾದ್ರೆ. ಓಕೆ. ಸೊ ಇನ್ನು ನಿಮ್ಮ ತಂಗಿ ಬಗ್ಗೆ ಹೇಳಿ. ನಿಮ್ಮ ತಂಗಿ ಹೇಗೆ
ತಂಗಿ ಹೇಗೆ ಸಪೋರ್ಟಿವ್ ನಿಮಗೆ? ಚೇಷ್ಟೆ ಎಲ್ಲ ಇದ್ದದ್ದೇ, ಅಣ್ಣ ತಂಗಿ ಚೇಷ್ಟೆ ಎಲ್ಲ ಇದ್ದದ್ದೇ. ಅಂದರೆ ನನಗೆ ಸಪೋರ್ಟ್ ಏನಂದರೆ ಅವಳಿಗೂ ನಾನು ಡ್ರಾಮಾ ಮಾಡಬೇಕಾದ್ರೆ ಅಥವಾ ಬೇರೆ ಟಿ ವಿ ಶೋಗೂ ಎಲ್ಲ ಹೋಗಬೇಕಾದ್ರೆ ನಮಗೆ ಅಲ್ಲಿ ಶೇರ್ ಮಾಡಲಿಕ್ಕೆಲ್ಲ ತುಂಬ ಇರುತ್ತೆ. ಅಂದರೆ ನಮ್ಮದು ಎಲ್ಲ ವೀಡಿಯೋಸ್ ಎಲ್ಲ ಬರಬೇಕಾದ್ರೆ ಅವರು ಕಾಲೇಜಿಗೆಲ್ಲ ಅದನ್ನು ಶೇರ್ ಎಲ್ಲ ಮಾಡ್ತಿದ್ದು, ಅದಕ್ಕೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದು ನನಗೆ. ತುಂಬ ಸಪೋರ್ಟ್ ಅಂದರೆ ನನಗೆ ನಾನು ಸ್ವಲ್ಪ ಪೋಖ್ರಿ ಜಾಸ್ತಿ. ಒಂದು ಎಷ್ಟಂದರೆ ನಾನು ಸೆಕೆಂಡ್ ಪಿ ಆಗೋ ತನಕ ಕೂಡ ಪೋಖ್ರಿದ್ದೆ. ನಾನು ಏನಾದರೂ ಅವಳಿಗೆ ಇದು ಮಾಡ್ತಿದ್ದೆ, ತಂದೆಗೆ ಹೋಗಿ ಹೇಳ್ತಿದ್ರು, ಅಪ್ಪನಿಗೆ ಹೇಳ್ತಿದ್ರು. ಈಗ ಖುಷಿ ಅಂದಿದ್ದಲ್ಲ, ಅಂದರೆ ಅವಳಿಗೆ ಏನು ಒಂದು ಧೈರ್ಯ ಅಂದರೆ ಎಲ್ಲರೂ ಹೇಳ್ತಾರೆ, ಅವಳ ಫ್ರೆಂಡ್ಸ್ಗಳು ಹೇಳ್ತಾರೆ, ನಿನ್ನ ಟಿ ವಿಯಲ್ಲೆಲ್ಲ ಬರ್ತಾನಲ್ಲ, ಅದು ಅವಳಿಗೆ ಖುಷಿ ಆಗುತ್ತೆ. ಸೊ ನಿಮ್ಮ ಜೀವನದ ಬಗ್ಗೆ ಇನ್ನಷ್ಟು ಕೇಳೋದಿದೆ ಸರ್, ಒಂದು ವಿರಾಮನ ತಗೊಂಡು. ನೋಡಿದ್ರಲ್ಲ ವೀಕ್ಷಕರೇ, ಮನೀಶ್ ಶೆಟ್ಟಿ ಅವರ ಮನದಾಳದ ಮಾತು ಹೇಗೆ ಹರಿತಾ ಇದೆ ಅಂತ. ಈ ಹರಿಯುವಂಥ ನದಿಯನ್ನು ತಡೆಯುವಂಥ ಪ್ರಯತ್ನ ನಾನು ಮಾಡೋದಿಲ್ಲ. ಅವರ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೇನೆ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಇದು ಅಂತರಾಳ, ಇದು ಆಂತರ್ಯದ ನೋವಿನ ಕತೆ ವಿಶೇಷ ಕಾರ್ಯಕ್ರಮ. ನಾನು ಕೀರ್ತಿ, ನನ್ನ ಜೊತೆ ಹಾಸ್ಯ ಕಲಾವಿದ ಮನೀಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಸರ್. ನಮಸ್ತೆ. ಎಸ್, ನಿಮ್ಮ ಜೀವನಕ್ಕೆ ನಿಮ್ಮನ್ನು ಮತ್ತೊಮ್ಮೆ ಸ್ವಾಗತ ಮಾಡ್ತಾನೆ. ಸೊ ಮನೀಶ್ ಶೆಟ್ಟಿ ಅವರೇ, ಯಾವ ಉದ್ದೇಶದಿಂದ ಕಲಾವಿದನಾದ್ರೆ, ಯಾವ ಉದ್ದೇಶಕ್ಕೆ ಕಲಾ ಜೀವನಕ್ಕೆ ಕಾಲಿಟ್ರಿ ನೀವು? ಅಂದರೆ ನನಗೆ ಆ್ಯಕ್ಟ್ ಅಂತ ತುಂಬ ಇಷ್ಟ ಇತ್ತು. ಅಂದರೆ ನಾನು 10th ಅಂದರೆ ಕೆಲವರನ್ನ ನೋಡ್ತಿದ್ದೆ. ಅಂದರೆ ನಮ್ಮ ತುಳು ಫಿಲ್ಮಲ್ಲಿ ಬೋಜೋ ವಾಮಂಜೂರ್ ಅವರನ್ನು ನೋಡಬೇಕಾದ್ರೆ ಅರವಿಂದ್ ಬೋಲಾರ್ ಅವರೆಲ್ಲ ಹಾಸ್ಯ ಕಲಾವಿದರೆಲ್ಲ ನೋಡ್ತಿದ್ದೆ ನಾನು. ಅದು ಕೆಲವು ಡ್ರಾಮಾ ಮುಂಚಿದೆಲ್ಲ ಡ್ರಾಮಾ ಆಗ್ತಿತ್ತು, ಅದು CDಯಲ್ಲೆಲ್ಲ ಬರ್ತಿದ್ದಲ್ಲ, ಅದರಲ್ಲೆಲ್ಲ ನೋಡ್ತಿದ್ದೆ ನಾನು. ಅದೇ ನನಗೆ ಆಯಿತು, ನಾನು ಕೂಡ ಒಂದು ಕಲಾವಿದನ ಆಗಬೇಕು, ಒಂದು ಹಾಸ್ಯ ಕಲಾವಿದನ ಆದರೂ ಪರವಾಗಿಲ್ಲ, ಒಂದು ಕಲಾವಿದನ ಆಗಬೇಕಂತ. ಅದು ಮುಂಚೆ ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಅದು ಜನರಿಗೆ ಇಷ್ಟ ಆಯಿತು. ಅಂದರೆ ಹಾಸ್ಯ ಕಲಾವಿದನಾಗಿ ಗುರುತಿಸ್ಬೋದಂತ ಅವರಿಗೆ ಕೂಡ ಆಯಿತು, ನನಗೆ ಕೂಡ ಆಯಿತು. ಅದೇ ಈಗ ಮುಂದುವರಿತಾ ಇದೆ. ಸೊ ಇಬ್ಬರ ಹೆಸರನ್ನ ಹೇಳಿದ್ರಿ, ತುಳುನಾಡಿನ ಚಿತ್ರರಂಗದ ದಿಗ್ಗಜರವರು. ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಮ ಫೇವ್ರೇಟ್ ಅಥವಾ ನಿಮಗೆ ಸ್ಫೂರ್ತಿ, ಇವರನ್ನೊಮ್ಮೆ ಭೇಟಿ ಆಗಬೇಕಪ್ಪ ಅಂತಹ ಕಲಾವಿದರು ಯಾರತ್ರ? ಹಾಸ್ಯ ಕಲಾವಿದರು ಇರಬೇಕಾದ್ರೆ ಸಾಧು ಕೋಕಿಲ ತುಂಬ ಅವ್ರದ್ದೊಂದು ನಟನೆ ಆಗಿರ್ಬೋದು. ನಾನು ಲಾಸ್ಟ್ ಟೈಮ್ ಇದು ನಮ್ಮ ಸೆಟ್ಟಿಗೆಲ್ಲ ಬಂದಿದ್ರು. ಅಂದರೆ ಇಲ್ಲಿ ಕಾಮಿಡಿ ಗ್ಯಾಂಗ್ಸಲ್ಲಿ ಇರುವಾಗ ಚಿಕ್ಕಣ್ಣ ಬಂದಿದ್ದು, ಶರಣ್ ಬಂದಿದ್ರು, ವಿಜಯರಾಘ್ ಬಂದಿದ್ರು, ಸುಮಾರು ಜನ ಆರ್ಟಿಸ್ಟ್ ಎಲ್ಲ ಬಂದಿದ್ರು. ನಾನು ಅವರು ಬರ್ತಾರ ಅಂತ ಅಂದ್ಕೊಂಡಿದ್ದೆ, ಅವ್ರು ಬರಲಿಲ್ಲ. ಏನೋ ಪ್ರೋಗ್ರಾಮ್ ಇರೋದು ಬರಲಿಲ್ಲ ಅವರು. ಅವ್ರು ತುಂಬ ಲೈಕ್ ನನಗೆ ಮಸ್ತ್. ಅವ್ರ ಜೊತೆ ಆ್ಯಕ್ಟ್ ಮಾಡುವಂಥ ಚಾನ್ಸ್ ನಿಮಗೆ ಸಿಗಲಿ ಸರ್? ಸಿಗಲಿ, ಅದೇ ದೇವರ ಹತ್ರ ಒಂದು ಪ್ರಾರ್ಥನೆ ಮಾಡ್ತಿದ್ದೀನಿ, ಸಿಗಲಿ ಅಂತ. ಓಕೆ. ಸೊ ಮನೀಶ್ ಶೆಟ್ಟಿ ಅವರೇ, ನೀವು ತುಂಬ ಟ್ಯಾಲೆಂಟೆಡ್. ಕಾಮಿಡಿ ಗ್ಯಾಂಗಿಗೂ ಹೋಗಿ ತುಂಬ ಜನರ ಮನಸ್ಸನ್ನು ಗೆದ್ದಿದ್ದೀರಾ. ಆದರೆ ತುಳು ಚಿತ್ರರಂಗದಲ್ಲಿ ಯಾಕೆ ಮನೀಶ್ ಶೆಟ್ಟಿ ಅವರಿಗೆ ಜಾಗ ಇಲ್ಲ? ಗೊತ್ತಿಲ್ಲ. ನಾವು ರೀಲ್ಸ್ ಎಲ್ಲ ಮಾಡ್ತಿದ್ವಿ ಮೊದಲು, ಟಿಕ್ಟಾಕ್ ಅದು ಅದೇ ಜನ ಗುರುತಿಸೋದು ಅಂದರೆ ಅದೇ ರೀಲ್ಸ್ ಎಲ್ಲ ಮಾಡಿ. ಈಗ ನಾನೀಗ ಬರಬೇಕಾದ್ರೆ ಕೂಡ ಸುಮಾರು ಜನ ಮಾತಾಡಿದರು. ಮತ್ತೇನಂದರೆ ಏನಾದ್ರು ಫಸ್ಟಾಗಿ ಅವರು ಪರಿಚಯ ಮಾಡೋದು ಏನಂದರೆ ಕೂದಲು ನೋಡ್ತಾರೆ. ಕೂದಲು ನೋಡಿ ಇವನೇ ಅಂತ. ನಾನು ಬಸ್ಸಲ್ಲಿ ಬರಬೇಕಾದ್ರೆ ಕಂಡಕ್ಟ್ಗಳು ಇವ್ರನ್ನೆಲ್ಲ ಕೂಜಲ್ದಿ ಜರ ಮಾರ್ರೆ ಆ ಥರ ಎಲ್ಲ ಕೇಳ್ತಿದ್ರು. ತುಳು ಇಂಡಸ್ಟ್ರಿಯಲ್ಲಿ ಏನಂದರೆ ಸಾಕಷ್ಟು ಕಲಾವಿದರಿದ್ದಾರೆ. ನಮ್ಮ ಈ ತುಳು ನಾಡಲ್ಲಿ ತುಂಬ ಜನ ಕಲಾವಿದರಿದ್ದಾರೆ. ನಮ್ಮನ್ನು ಮುಂದೆ ಗುರುತಿಸ್ಬೋದು, ಗೊತ್ತಿಲ್ಲ. ಆದರೆ ನಾನು 2 ಮೂವಿಯಲ್ಲಿ ಆ್ಯಕ್ಟ್ ಮಾಡಿದೆ. ಒಂದು ಲಾಸ್ಟ್ ಟೈಮ್, ಇನ್ನು ಲಾಸ್ಟ್ ಬರಲಿಕ್ಕಿದೆ, ರಿಲೀಸ್ ಆಗಲಿಕ್ಕಿದೆ, ಗಮ್ಮತ್ ಅಂತ ಒಂದು, ಅದು ಇದು ಡಬ್ಬಿಂಗ್ ಎಲ್ಲ ಆಗ್ತಿದೆ. ಮತ್ತು ಸೋಡಾ ಸರ್ಬತ್ ಅಂತ ಒಂದು ಮೂವಿ ಬಂತು, ಅದರಲ್ಲಿ ನಾನೊಂದು ಬೋಜೋ ವಾಮಂಜೂರ್ ಅವ್ರ ಜೊತೆ ಒಂದು ಆ್ಯಕ್ಟ್ ಮಾಡಿದ್ದೆ. ಹಾಗೆ. ಸೊ ಮನೀಶ್ ಶೆಟ್ಟಿ ಅವರ ಜೀವನದ ಬಗ್ಗೆ ಮಾತಾಡೋದಾದ್ರೆ, ರಿಯಾಲಿಟಿ ಶೋಗೆ ಕಾಲಿಡ್ತೀರಿ ಸರ್. ರಿಯಾಲಿಟಿ ಶೋ ಮಾಧ್ಯಮದಲ್ಲಿ ಇದ್ದು ನನ್ನ ಅನುಭವದ ಪ್ರಕಾರ ಪ್ರತಿಯೊಂದು ರಿಯಲ್ಗಳಾಗಿರೋದಿಲ್ಲ, ಕಷ್ಟಗಳಿರ್ತದೆ ಅದರ ಒಳಗಡೆ, ಅಥವಾ ಹಿಂದೆ ಪ್ರಾಕ್ಟೀಸ್ಗಳು ಸುಮಾರು ಇರ್ತದೆ. ಸೊ ಎಷ್ಟು ಸುಸ್ತಾಗಿದೆ ಸರ್ ಅದು? ಖಂಡಿತ. ಅಂದರೆ ನಾವಿಗೆ ಡ್ರಾಮಾಗೆಲ್ಲ ಮಾಡಬೇಕಾದ್ರೆ, ಇದು ಸ್ಕಿಟ್ ಎಲ್ಲ ಮಾಡಬೇಕಾದ್ರೆ ಜಾಸ್ತಿ ಏನು ತುಳುವಲ್ಲಿ ಮಾಡಬೇಕಾದ್ರೆ ಜಾಸ್ತಿ ಏನು ನಮಗೆ ಪ್ರಾಕ್ಟೀಸ್ ಎಲ್ಲ ಇರಲಿಲ್ಲ. ನಮ್ಮದೇ ಫ್ರೆಂಡ್ ಸರ್ಕಲಲ್ಲಿ ಮಾಡ್ತಿದ್ವಿ ನಾವು, ಒಂದೆರಡು ಅರ್ಧ ಮುಕ್ಕಾಲು ಗಂಟೆನ ಪ್ರಾಕ್ಟೀಸ್ ಮಾಡ್ತಿದ್ವಿ. ಅಲ್ಲಿ ಏನಂದರೆ ನಾವು ಕಾಮಿಡಿ ಗ್ಯಾಂಗ್ಸ್ ಅಂತ ಒಂದು ಸೆಟ್ಟಿಗೆ ಹೋದಾದ್ಮೇಲೆ ನಮಗೆ ಬೆಳಿಗ್ಗೆ ಮಾರ್ನಿಂಗ್ 7:30ಗೆ ಗ್ರೌಂಡಲ್ಲಿ ಇರಬೇಕು ನಾವು.
ಎಕ್ಸಸೈಸ್ ಇರುತ್ತೆ ಎಲ್ಲ ಇರುತ್ತೆ. 9:30ಗೆ ನಮಗೆ ಏನಾದರೂ ಟಿಫಿನ್ ಎಲ್ಲ ಮಾಡಲಿಕ್ಕೆ 9:30ಗೆ, ಮತ್ತು ಸಂಜೆ ತನಕ ಪ್ರಾಕ್ಟೀಸ್ ಇರೋದು. ರಾತ್ರಿ ರೂಮ್ಗೆ ಹೋಗ್ಬೇಕಾದ್ರೆ ಒಂದು 11:30 ಆ ಥರ ಎಲ್ಲ ಟೈಮಿಂಗ್ಸ್ ಇದ್ದದ್ದು. ಅಷ್ಟೊತ್ತು ಪ್ರಾಕ್ಟೀಸ್ ಸ್ವಲ್ಪ ಬೇಸರ ಕೂಡ ಆಗ್ತಿತ್ತು. ಅಂದರೆ ಅದರಲ್ಲಿ ಇಡಬೇಕು, ಒಂದು ರೂಮ್ 4 ಗೋಡೆ ಮಧ್ಯೆ ಕೂತ್ಕೋಬೇಕು. ಅದೇ ಮಾಡಿ ಆದಮೇಲೆ ಈಗ ಹೆಸರು ಬಂದಿದೆ ಅಷ್ಟೇ. ಸೊ ಮನೆ ಅಥವಾ ಮನೆಯವರನ್ನ ಬಿಟ್ಟು ತುಂಬ ದಿನ ಆಚೆನೇ ಇದ್ರಿ. ಹೌದು. ಅದು ಹೇಗಿತ್ತು ಸರ್? ಮನೆ ಸಪೋರ್ಟ್ ಬೇಕು ಅಂತ ಅನ್ಸಿತ್ತಾ ಆ ಟೈಮಲ್ಲಿ? ಬೇಕಿತ್ತು. ಅಂದರೆ ಒಂದು ಮೂರುವರೆ ತಿಂಗಳು ನಾವು ಅಲ್ಲೇ ಇದ್ವಿ, ಬ್ಯಾಂಗ್ಳೂರಲ್ಲೇ ಇದ್ವಿ 3.5 ತಿಂಗಳು. ಮನೆಯಲ್ಲಿ ನೆನಪಾಗ್ತಿತ್ತು, ಅಮ್ಮಂದು ಅಪ್ಪಂದು ತಂಗಿದು ಎಲ್ಲರೂ ನೆನಪಾಗ್ತಿತ್ತು. ಅಂದರೆ ಫ್ರೆಂಡ್ಸ್ ಸರ್ಕಲ್ ನಾವು. ಅಂದರೆ ಒಂದು ಸಂಡೇ ಬರಬೇಕಾದ್ರೆ ಮನೆ ಇರ್ತಿರ್ಲಿಲ್ಲ, ನಾವು ಹೊರಗಡೆ ಎಲ್ಲ ಹೋಗ್ತಿದ್ವಿ. ನಾನು ಕಾಲ್ ಎಲ್ಲ ಮಾಡಿ ಕೇಳೋದು, ಓಲ್ಲಾರು ಏನಿಕಲು ಅಂದರೆ ಫ್ರೆಂಡ್ಸ್ಗೆಲ್ಲ ಹೇಳ್ತಿದ್ದೆ. ಅವರೆಲ್ಲ ಹೊರಗಡೆ ಹೋಗುವಾಗ ನಾವು ಒಟ್ಟಿಗೆ ಹೋಗ್ತಿದ್ವಲ್ಲ, ಅವರಿಗೆಲ್ಲ ಕೇಳ್ತಿದ್ದೆ ನಾನು. ಅಲ್ಲಿ ಸಂಡೇ ನಮಗೆ ಅಲ್ಲಿ ಪ್ರಾಕ್ಟೀಸ್ ಇದ್ದದ್ದು. ಸಂಡೇ ಅಂತ ಗೊತ್ತಾಗ್ತಿರ್ಲಿಲ್ಲ, ಮಂಡೇ ಅಂತ ಗೊತ್ತಾಗ್ತಿರ್ಲಿಲ್ಲ. ಪ್ರಾಕ್ಟೀಸ್ ಅಷ್ಟೇ. ಸೊ ಯಾವುದೇ ಒಂದು ಅಚೀವ್ಮೆಂಟ್, ಸಣ್ಣ ಮಟ್ಟದ್ದಾಗಲಿ ದೊಡ್ಡದಾಗಲಿ, ಆದರೆ ಮುಂಚಿನ ಹಾಗೆ ಇರ್ಲಿಕ್ಕೆ ಆಗುದಿಲ್ಲ ಅದ ನಂತರ. ಹೌದಾ? ಜವಾಬ್ದಾರಿಗಳಿರ್ತದೆ. ಪ್ರತಿಯೊಬ್ಬನ ಮೆಸೇಜ್ಗೂ ರಿಪ್ಲೈ ಕೊಡ್ತಾ ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ, ಯಾಕಂದ್ರೆ ಅಂತಹ ಸುಮಾರು ಮೆಸೇಜ್ಗಳು ಬರ್ತಾ ಇರ್ತದೆ. ದಿನಕ್ಕೆ ಕಾಲ್ ಮಾಡಿದರೆ ನಮ್ಮ ಮರಳಿಯವ್ರಿಗೆ ಕಾಲ್ ಮಾಡಬೇಕು ಅನ್ನೋಂಥ ನೆನಪು ಇರುವುದಿಲ್ಲ ನಮ್ಮ ಕೆಲಸದ ಬ್ಯುಸಿಯಲ್ಲಿ. ಅವಾಗ ಯಾವತ್ತಾದರೂ ಮನೀಷಿತ ಮಲ್ಲ ಜನ ಅತ್ತೆ ಮಾರೆ, ಗತ್ತು ಬೈದಣು ಮಾರೆ, ಇಂಥದ್ದೆಲ್ಲ ಮಾತು ಕೇಳಿತೀರಾ ಸರ್? ಖಂಡಿತ ಕೇಳಿ. ನೀವು ಅದು ಕೇಳ್ತೀರಾ ಅಂತಲೇ ನಾನು ಈಗ ಮಾತಾಡ್ಲಿಕ್ಕಿದ್ದೆ. ಅದೇ ಕೂಡ ಅದೇ ನನಗೆ ಬರ್ಡೇ ವಿಶಸ್ ಕೂಡ ಬಂದಿತ್ತು, ತುಂಬ ಬಂದಿತ್ತು. ಪರಿಚಯದವರು ಫ್ರೆಂಡ್ಸ್ ಎಲ್ಲ ಮಾಡಿದ್ರು. ನಾನು ಲಾಸ್ಟ್ ಟೈಮ್ ಇದೇ ಬರ್ಡೇ ಟೈಮ್ಗೆ ನನಗೆ ತುಂಬ ಒಂದು ಎಷ್ಟಂದರೆ ಒಂದು 700-800 ಏನೋ ಮೆಸೇಜಸ್ ಬಂದಿದೆ. ಇನ್ನೂ ಕೂಡ ರೀಪ್ಲೈ ಕೊಟ್ಟಿಲ್ಲ. ಕೆಲವದಕ್ಕೆ ರೀಪ್ಲೈ ಕೊಟ್ಟಿದ್ದಾರೆ. ಕೆಲವರು ಹೇಳ್ತಾರೆ, ಫ್ರೆಂಡ್ಸ್ಗೆಲ್ಲ ಹೇಳ್ತಾರೆ, ಹಾಗೆ ಆ್ಯಟಿಟ್ಯೂಡ್ ಬೈದು ಮಾರ ಅಂಚೆ ಅವರು ಅಂದರೆ ಫ್ರೆಂಡ್ಲಿಯಾಗಿ ಏನು ಸುಮ್ಮನೆ ಹೇಳಿರ್ತಾರೆ. ಅದೇ ನಮಗೊಮ್ಮೆ ಆಗುತ್ತೆ, ಇವರೇ ಈ ಥರ ಹೇಳಿದ್ರಲ್ಲ ಮಾರೆ, ಸ್ವಲ್ಪ ಬೇಸರ ಆಗುತ್ತೆ. ಆ್ಯಟಿಟ್ಯೂಡ್ ಏನಿಲ್ಲ, ಅನ್ಕೊಳ್ಳೋರು ಅನ್ಕೊಳ್ಳಿ ಅಷ್ಟೇ. ಸರ್, ಎಷ್ಟು ಜನನ ಕಳ್ಕೊಂಡಿದ್ದೀರಾ, ಎಷ್ಟು ಜನ ಪಡ್ಕೊಂಡಿದ್ದೀರಾ ಸರ್ ರಿಯಾಲಿಟಿ ಶೋ ಆದ ನಂತರ? ಫ್ರೆಂಡ್ಸ್ಗಳನ್ನು ಸ್ವಲ್ಪ ಮರೆತಿದ್ದಾನೆ ಅಂತ ಅವರು ಅಂದ್ಕೊಂಡಿದ್ದಾರೆ. ನಾನು ಮರೆತಿಲ್ಲ. ತುಂಬ ನ್ಯೂ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದಾರೆ. ಮುಂಚೆ ಇದ್ದವರನ್ನು ಕೂಡ ನಾನು ಬಿಟ್ಟಿಲ್ಲ. ಅವರು ಅಂದ್ಕೊಂಡಿರ್ಬೋದು ನಾನು ಐರನ್ಕ್ಲೇಡ್ ಪಾತಿರ್ಜಿ ಮಾರ ಆ ಥರ. ನಾನು ಅವರನ್ನು ಮನಸ್ಸಲ್ಲಿ ಇಟ್ಟಿದ್ದೇನೆ ಅಷ್ಟೇ. ಅವ್ರಿಗೆ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವರನ್ನು ಯಾವತ್ತೂ ಬಿಟ್ಕೊಡಲ್ಲ. ಓಕೆ. ಸೊ ಮನೀಶ್ ಶೆಟ್ಟಿ ಅವರ ಜೀವನದ ಬಗ್ಗೆ ಮಾತಾಡುವಾಗ ಒಂದು ಇನ್ಸಿಡೆಂಟ್ ಡ್ರಾಮಾದಲ್ಲಿ ಆಗಿರ್ಬೋದು, ಈ ಇನ್ಸಿಡೆಂಟ್ ನನಗೆ ಲೈಫಲ್ಲಿ ಮರೆಯಲಿಕ್ಕೆ ಸಾಧ್ಯ ಇಲ್ಲ, ಪಾತ್ರ ಆಗಿರ್ಬೋದು ಅಥವಾ ಅಲ್ಲಿ ಆದಂಥ ಮಿಸ್ಟೇಕ್ ಆಗಿರ್ಬೋದು, ಯಾವುದಾದ್ರೂ ಜೀವನದಲ್ಲಿ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾವುದಾದ್ರೂ ರೀತಿಯ? ಆ ಥರ ಏನಿಲ್ಲ. ಒಂದು ನನಗೆ ಒಬ್ರು ಹೆಲ್ಪ್ ಮಾಡಿದ್ರು, ಆ ಥರ ಅಂತ ಹೇಳ್ಬೋದಾ? ಏನಂದರೆ ನಾನು ಒಂದು ಡ್ರಾಮಾ ಆಗಿ ರಾತ್ರಿ ಒಂದು 2-3 ಗಂಟೆ ಏನಾಗಿದೆ, ನಾನು ಇಲ್ಲಿ ಉಪ್ಪಿನಂಗಡಿಯಲ್ಲಿ ಡ್ರಾಮಾ ಆಗಿ ಬರ್ತಿದ್ದೆ. ನಂದು ಬಂದು BC ರೋಡ್ ಆ ಪ್ಲೇಸಲ್ಲಿ ನಾನು ಗಾಡಿ ಇಟ್ಟಿದ್ದೆ, ನಾನು ವೆಹಿಕಲ್. ಅಲ್ಲಿ ಬರಬೇಕಾದ್ರೆ ನನಗೆ ರೋಡ್ ಮಧ್ಯದಲ್ಲಿ ಪೆಟ್ರೋಲ್ ಖಾಲಿ ಆಗುತ್ತೆ. ನಾನು ನಿಂತಿದ್ದೇನೆ, ಪೆಟ್ರೋಲ್ ಖಾಲಿಯಾಗಿ ಅಷ್ಟೊತ್ತರಲ್ಲಿ ಯಾರಿಗೆಲ್ಲ ಕಾಲ್ ಮಾಡೋದು ನಾನು, ಯಾರು ಸಿಗಲಿಲ್ಲ ನನಗೆ. ನನ್ನ ಒಬ್ಬ ಬೆಸ್ಟ್ ಫ್ರೆಂಡ್ ಇತ್ತು ಸುದೇಶ್ ಆಚಾರ್ಯ ಅಂತ, ಅವ್ರಿಗೆ ಕಾಲ್ ಮಾಡಿದ್ದೆ ಜಸ್ಟ್ ಇಂಚಿನ ಪೆಟ್ರೋಲ್ ಖಾಲಿ ಆಗ್ತದೆ, ಸ್ವಲ್ಪ ಬರ್ಬೋದಾ ಅಂತ. ಕೆಲವು ಜನಕ್ಕೆ ಕಾಲ್ ಮಾಡಿದೆ, ರಿಸೀವ್ ಇಲ್ಲ. ಅವ್ರಿಗೆ ಕಾಲ್ ಮಾಡಿದೆ, ನನಗೆ ಬಂದರು. ಅಷ್ಟೊತ್ತಿಗೆ ಯಾರು ಕೂಡ ನನ್ನ ಫ್ರೆಂಡ್ ಆಗಿ ನಾನೊಬ್ಬ ಅವ್ರಿಗೆ ಸಹಾಯ ಮಾಡಬೇಕು. ಈಗ ಅವರು ಸ್ವಲ್ಪ ಪ್ರಾಬ್ಲಮ್ ಆಗಿ ಈಗ ಬಿದ್ದು ಅವ್ರಿಗೆ ಸೊಂಟದಿಂದ ಏನು ಬಲ ಇಲ್ಲ, ಈಗ ಬೆಡ್ಡಲ್ಲಿದ್ದಾರೆ. ಅದು ಸ್ವಲ್ಪ ಬೇಸರ ಆಗುತ್ತೆ ಅವ್ರ ಬಗ್ಗೆ ಹೇಳಬೇಕಾದ್ರೆ. ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದೊಂದು ನನಗೆ ಇನ್ಸಿಡೆಂಟ್ ಮರೆಯೋಕ್ಕಾಗಲ್ಲ ಲೈಫಲ್ಲಿ. ಹಾಗೆ ನನಗೆ ಒಂದು 2-3 ಗಂಟೆ ಏನಾಗಿದೆ, ಪೆಟ್ರೋಲ್ ತಂದು ಕೊಟ್ಟಿದ್ದಾರೆ, ಒಟ್ಟಿಗೆ ಹೋಗಿದ್ದೇವೆ. 4-5 ತಿಂಗಳಾದಮೇಲೆ ಅವ್ರಿಗೆ ಈ ಥರ ಇನ್ಸಿಡೆಂಟ್ ಆಗಿದೆ. ಈಗ ಮನೆಯಲ್ಲಿದ್ದಾರೆ ಪಾಪ ಅವರು. ಅದು ಅವರ ನೋಡಬೇಕಾದ್ರೆ ಅದೇ ನೆನಪಾಗುತ್ತೆ ನನಗೆ. ಈಗ ನೀವು ಹೇಳಬೇಕಾದ್ರೆ ಕೂಡ ಅದು ಇನ್ಸಿಡೆಂಟ್ ನನಗೆ ರಪ್ಪ ನೆನಪಾಯಿತು. ಫ್ರೆಂಡ್ಸ್ ಅಂದರೆ ನಮಗೆ ಲೈಫ್ ಕೊಡ್ತಾರೆ. ಅಂದರೆ ಲೈಫಲ್ಲಿ ನಮಗೆ ಏನಾದೊಂದು ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ, ಬೆಸ್ಟಿಯಾಗಿ ಕೂಡ ಇರ್ತಾರಲ್ಲ, ಅದು ಈ ಒಂದು ಇನ್ಸಿಡೆಂಟ್ ನಂಗೆ ಮರೆಯೋಕ್ಕಾಗಲ್ಲ ಲೈಫಲ್ಲಿ. ಅವ್ರಿಗಿಂತ ಜಾಸ್ತಿ ನಿಮಗೆ ನೋವಾಗಿದೆ ಅನಿಸುತ್ತೆ ಸರ್? ಹೌದು, ಅವರನ್ನು ನೋಡಬೇಕಾದ್ರೆ ಈಗ ಅವರ ಮನೆಗೆ ಹೋಗಿ ಅವರನ್ನು ನೋಡಬೇಕಾದ್ರೆ ಸ್ವಲ್ಪ ಬೇಸರ ಆಗುತ್ತೆ. ಈ ಥರ ಮಾಡಿ ಕೂಡ ಪಾಪ ಇವರಿಗೆ ಈ ಥರ ಆಯ್ತಲ್ವ ಅಂತ. ಸೊ ಇನ್ನು ನಿಮ್ಮ ಮನೆಯ ಬಗ್ಗೆ ಮಾತಾಡೋಣ. ಮನೀಶ್ ಶೆಟ್ಟಿ ಹೇಗೆ ಅಪ್ಪ ಕಷ್ಟದಿಂದ ಜೀವನ ತೆಗೆದಿದ್ದಾರೆ ಅಂತ ನಾನು ಕೇಳಿದಾಗ ಹೇಳಿದಂಥ ಮಾತು, ಮಿಡಿಲ್ ಕ್ಲಾಸೆಡ್ ಬತ್ತಿನಾರು ಐತೊಟ್ಟಿಗೂ ಅಮ್ಮ ಬೀಡಿ ಕಟ್ಟುನ, ಅಪ್ಪಗಿತ್ತೆ ಹುಷಾರಿಚ್ಚಿ ಇಲ್ಲಡ ಮಸ್ತ್ ಸಮಸ್ಯೆ ಉಂಡು, ಪೂರ ಇಂಬೇರೆ ಮ್ಯಾನೇಜ್ ಮಾಡ್ಕೊಡು. ಇಷ್ಟರ ನಡುವೆ ಸರ್ ಕಲಾವಿದನಾಗಿ ಹೇಗೆ ನಗಿಸ್ತೀರಾ ಇನ್ನೊಬ್ಬರನ್ನ?
ಮನೆಯಲ್ಲಿ ಎಲ್ಲರೂ ಮನೆಯಲ್ಲಿ ಕೂಡ ಹಾಸ್ಯ ಕಲಾವಿದರಾಗಿರ್ಬೋದು ಅಥವಾ ಪ್ರಬುದ್ಧ ರಂಗ ಕಲಾವಿದರಾಗಿ ಯಾರು ಕೂಡ ಆಗಿರ್ಬೋದು, ಮನೆಯಲ್ಲಿ ಪ್ರಾಬ್ಲಮ್ ಇದ್ದವರು ಇರ್ತಾರೆ. ಆರ್ಟಿಸ್ಟ್ ಅಂದಮೇಲೆ ಅಥವಾ ಬೇರೆ ಜನ ಆಗಿದ್ರು ಕೂಡ ಮನೆಯಲ್ಲಿ ಪ್ರಾಬ್ಲಮ್ ಇರುತ್ತೆ. ನಗಿಸ್ಬೇಕಲ್ಲ. ನಾವೊಂದು ಕಲಾವಿದನಾಗಿದ್ದೀನಿ, ಹಾಸ್ಯ ಕಲಾವಿದನಾದರೂ ಕೂಡ ಒಂದು ಸ್ಟೇಜಿಗೆ ಬಂದ ಮೇಲೆ ಯಾವುದೇ ಒಂದು ಟೆನ್ಷನ್ ಕೂಡ ಇರಬಾರ್ದು. ಅಂದರೆ ಅಲ್ಲಿರೋ ಆಡಿಯನ್ಸನ್ನು ನಗಿಸ್ಬೇಕಲ್ಲ ನಾವು. ಏನು ಅದೇ ರೀತಿ ನಾನು ಅದೇ ಸ್ಟೇಜಿಗೆ ಬಂದ ಮೇಲೆ ನಗಿಸ್ತೇನೆ ಜನರನ್ನು. ನಮಗೆ ಮನದಲ್ಲಿ ನೋವು ಇರುತ್ತೆ, ನಾವೇನು ಟೆನ್ಷನಲ್ಲಿ ಇದ್ದೀವಿ ಅದೆಲ್ಲ ನೋವು ಇರುತ್ತೆ. ಸ್ಟೇಜಿಗೆ ಬಂದ ಮೇಲೆ ನಮ್ಮ ಪರ್ಫಾರ್ಮೆನ್ಸ್ ನಾವು ಕೊಡಬೇಕಲ್ವ. ಮನೆಯದ್ದು ಪ್ರಾಬ್ಲಮ್ ಇರುತ್ತೆ, ಅದೇನು ಮಾಡೋದು. ಅಲ್ಲಿ ವೇದಿಕೆ ಹೋದ್ಮೇಲೆ ನಗಿಸಬೇಕು, ನಮಗೆ ಕೊಟ್ಟ ಪಾತ್ರವನ್ನು ನಾವು ನಿರ್ವಹಿಸಬೇಕಷ್ಟೇ. ಸೊ ಮನೀಶ್ ಅವರು ಡ್ರಾಮಾ ಸ್ಟೇಜ್ ಅನ್ನುವಂಥದ್ದನ್ನು ಹತ್ತುತ್ತಾರೆ, ಡ್ರಾಮಾ ಆರ್ಟಿಸ್ಟ್. ಸುಲಭದಲ್ಲಿ ಸ್ಟೇಜ್ ಸಿಕ್ಕಿತ್ತಾ ಸರ್ ನಿಮಗೆ? ಇಲ್ಲ, ಖಂಡಿತ ಇಲ್ಲ. ನಾನು ಯಾಕಂದರೆ ಅದೇ ಡ್ರಾಮಾ ಮೊದಲು ನಾನು ಹೋಗಿದ್ದು 10th ಆದಮೇಲೆ. ನನಗೆ NSS ಕ್ಯಾಂಪ್ ಎಲ್ಲ ಆಗುತ್ತೆ ಸೆಕೆಂಡ್ PU ಆದಮೇಲೆ. ಒಂದು ಟೀಮ್ಗೆ ನಾನು ಅಲ್ಲಿಗೆ ಹೋಗ್ತಿದ್ದೆ. ಹೋಗಿ ಆದಮೇಲೆ ಕೇಳಿದೆ, ನನಗೆ ಒಂದು ಸಣ್ಣ ಡೈಲಾಗ್ ಕೊಟ್ಟು ಒಂದು ಆ್ಯಕ್ಟ್ ಕೊಟ್ಟಿದ್ರು. ನಾನು ಅದನ್ನು ಮಾಡ್ತಿದ್ದೆ. ಒಂದು ದಿನ ನನಗೆ ಅದು ಆ್ಯಕ್ಟ್ ಇನ್ನೊಬ್ರು ಮಾಡ್ತಾರೆ ಅಂತ ಹೇಳಿದರು. ನನಗೆ ಸ್ವಲ್ಪ ಬೇಸರ ಆಯಿತು. ಅಂದರೆ ನಾನು ಮಾಡ್ತಿದ್ನಲ್ಲ ಅದು ಆ್ಯಕ್ಟ್, ಅದು ಯಾಕೆ ಅವ್ರಿಗೆ ಕೊಟ್ಟರೆ ಅಂತ. ಅದು ಏನೋ ಪ್ರಾಬ್ಲಮ್ ಆಗಿ ಅವ್ರಿಗೆ ಕೊಟ್ಟಿದ್ದಾರೆ. ಅದೇ ನಾನು ಅವ್ರು ಕೇಳಿದೆ, ಅವ್ರದ್ದು ಆ್ಯಕ್ಟ್ ಮಾಡುವ ಅಂತ ಕೇಳಿದ್ದೇನೆ. ನಾನು ಒಂದು ಆ್ಯಕ್ಟ್ ಮಲ್ಪೆ ನಾನು ಪಂಡ ಆಸೆ ಉಂಟು ಮಲ್ಪಾರೆ ತಿಜಿಜಿ ಅವು ಎನ್ನ ಆತನು ಎನ್ನ ಟ್ರಯಲ್ ಆತನ ಐಕ್ ಈ ನಾನು ಮಲ್ಪೋಜಿನ. ಮತ್ತೆ ನೋಡಬೇಕಾದ್ರೆ ಅದು ಸ್ವಲ್ಪ ಅವರೇ ಮಾಡಿದರು. ಅದೇ ಡ್ರಾಮಾ ಎಲ್ಲ ಆಯಿತು. ಮರುದಿವಸ ಕೂಡ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ರು. ನಾನು ಅಲ್ಲಿಗೆ ಹೋದೆ, ಪ್ರಾಕ್ಟೀಸಲ್ಲಿಗೆ ಹೋದೆ. ನಾನು ಏನೊಂಜಿ ಡ್ರಾಮಾ ಮಲ್ಪ ನಿಕಲೆಟ್ಟು ಇಜ್ಜವ ಪ್ರಾಕ್ಟೀಸ್ ಆವೊಂದುಂಟು ನನಗೀಗ ತಿಕ್ಕಂದು ಬಂದಿರು ಆ ಥರ ಹೇಳಿದರು. ನಂಗೆ ಸ್ವಲ್ಪ ಅಲ್ಲಿ ಕೂಡ ಬೇಸರ ಆಯಿತು. ಏನು ಮಾಡೋದು, ನಾನು ಕಲಾವಿದನಾಗಿದ್ದೀನಿ, ಬೇರೆ ಯಾವುದಾದ್ರು ಚಾನ್ಸ್ ಸಿಗ್ಬೋದು ಅಂತ ಹೇಳಬೇಕಾದ್ರೆ ಆಡಿಷನ್ ಎಲ್ಲ ಬಂತು ನೋಡಿ. ಶಾರ್ಟ್ ಫಿಲ್ಮ್ದೆಲ್ಲ ಆಡಿಷನ್ ಬಂತು, ಅದಕ್ಕೆಲ್ಲ ಹೋದೆ. ಶಾರ್ಟ್ ಫಿಲ್ಮ್ ಎಲ್ಲ ಆಯಿತು. ಮತ್ತೆ ನೋಡಬೇಕಾದ ಒಂದು ಟೀಮವ್ರು ನನ್ನ ಕರೆದ್ರು, ನೀನೊಬ್ಬ ಕಲಾವಿದನಲ್ಲ, ಬಾ ನಮ್ಮ ಟೀಮಲ್ಲಿ ಮಾಡು. ಈಗ ಆ ಟೀಮಲ್ಲಿ ಇದ್ದೇನೆ. ಈಗ ನಾನು ಈ ರಿಹರ್ಸಲ್ ಶೋಗೆ ಹೋದಾದ್ಮೇಲೆಲ್ಲ ಅವರೀಗ ಕರಿತಿದ್ದಾರೆ ನನ್ನ, ಬಾ ನಮ್ಮ ಟೀಮಲ್ಲಿ ಮಾಡ ಅಂತ. ಅವರು ಅವ್ರು ಕರಿತಿದ್ದಾರೆ. ಯಾವತ್ತಾದರೂ ಸರ್ ನನಗೆ ಇಲ್ಲಿ ಸ್ಟೇಜ್ ಇಲ್ಲಪ್ಪ, ನಾನಿನ್ನು ಈ ಪ್ರಯತ್ನನೇ ಮಾಡಲ್ಲ, ಬೇಡ ನನಗೆ ಆ್ಯಕ್ಟಿಂಗ್ ಅಂತ ಯಾವತ್ತಾದರೂ ಸುಮ್ಮನೆ ಕೂತಿದ್ದೀರಾ ಯೋಚನೆ ಮಾಡಿ? ಯೋಚನೆ ಮಾಡಿದ್ದೇನೆ, ಆ ಥರ ಕೂತಿಲ್ಲ. ಏನಂದರೆ ಡ್ರಾಮಾ ಒಂದು ಅದು ಕಲಾವಿದ ಆದಮೇಲೆ ನಾಟಕ ಎಲ್ಲ ಮಾಡೋದು ಸಹಜ. ಅದಕ್ಕೆ ಯಾರು ಅವಕಾಶ ಕೊಟ್ಟಿಲ್ಲ ಅದು ಪರವಾಗಿಲ್ಲ. ನನ್ನದು ಈಗ ಜಾಲತಾಣ ಇದೆ, ಏನಂದರೆ ಮೀಡಿಯಾ ಎಲ್ಲ ಇದೆ. ರೀಲ್ಸ್ ಎಲ್ಲ ಮಾಡ್ತಿದ್ವಿ ನಾವು, ನಮ್ಮದು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಕಂಟೆಂಟ್ ಎಲ್ಲ ಕ್ರಿಯೇಟ್ ಮಾಡಿ ರೀಲ್ಸ್ ಎಲ್ಲ ಮಾಡ್ತಿದ್ವಿ. ಅದನ್ನೆಲ್ಲ ಇದು ಶೇರ್ ಎಲ್ಲ ಮಾಡ್ತಿದ್ವಿ. ಅದೊಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು ನಮಗೆ. ಎಲ್ಲರೂ ಜನ ಗುರುತಿಸ್ತಿದ್ರು. ಮತ್ತು ಡ್ರಾಮಾ ಕೂಡ ಈಗ ಡ್ರಾಮಾ ಟೀಮಲ್ಲಿ ಕೊಟ್ಟಿದ್ದೇನೆ, ಅವರು ಕೂಡ ಒಳ್ಳೆ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ಸೊ ಮನೀಶ್ ಶೆಟ್ಟಿ ಅವರಿಗೆ ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳುವಾಗ ಒಂದು ಪಟ್ಟ ಇರ್ತದೆ. ಹೌದು, ಧರ್ಮಗೊಂಜಿ ಮೊಬೈಲ್ ವೀಡಿಯೋ ಮಲ್ತಂಡ ಆಣ್ಮಾರ ಇಟ್ಟದಾದ ಬಂಗೊಂಡು ಅಂತ. ಸೊ ವಿಡಿಯೋದ ಹಿಂದೆ ಸುಮಾರು ಕತೆಗಳಿರ್ತದೆ. ಅಂದರೆ ವಿಡಿಯೋ ಮಾಡುವಾಗ ಒಳ್ಳೆ ಕಮೆಂಟ್ ಎಷ್ಟು ಬರ್ತದೆ ಸರ್, ನೆಗೆಟಿವ್ ಕಮೆಂಟ್ಸ್ ತುಂಬ ಬರ್ತಾ ಇರ್ತದೆ. ನಿಮಗೆ ಬಂದಿರುವಂಥ ನೆಗೆಟಿವ್ ಕಮೆಂಟನ್ನು ನೆನಪು ಮಾಡ್ಕೊಳ್ತೀರಾ? ಎಂತೆಲ್ಲ ಕಮೆಂಟ್ ಬಂದಿದೆ ನಿಮಗೆ ಅಂತ? ನೆಗೆಟಿವ್ ಕಮೆಂಟ್ ಅಂದರೆ ರೀಲ್ಸ್ ಎಲ್ಲ ಮಾಡಿ ಬಿಡ್ತೇವೆ, ಅಂದರೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕ್ತೀವಿ. ಕೆಲವ್ರದ್ದೆಲ್ಲ ಹಾಕ್ತಾರೆ, ನಿಕ್ಕ ಕುಜಲ್ ದೆಪ್ಪರ ಧಾನ್ಯ ಮಾರೆ, ಆ ಥರ ಎಲ್ಲ ಬರುತ್ತೆ ನೋಡಿ. ಕುಜಲ್ ದೆಪ್ಪರ ಧಾನ್ಯ ಮಾರೆ. ಮತ್ತು ಕೆಲವೊಂದು ಕಮೆಂಟ್ ಬಂದಿತ್ತು, ಈ ಪುಣ್ಣು ಲೆಕ್ಕದಾದ ಮಲ್ಪುನ್ ಮಾರೆ ಆ ಥರ ಎಲ್ಲ ಬರ್ತದೆ. ನಾನು ಅದರಲ್ಲಿ ಟೆನ್ಷನ್ ಮಾಡ್ತಿಲ್ಲ, ಅದಕ್ಕೆ ನಾನು ರೀಪ್ಲೈ ಕೂಡ ಕೊಡ್ತಿರ್ಲಿಲ್ಲ. ಅವರು ರೀಪ್ಲೈ ಕೊಟ್ಟರು ಕೂಡ ಒಂದು ನಗುವುದು ಒಂದು ಇಮೋಜಿಗೆಲ್ಲ ಅದನ್ನು ಕಳಿಸ್ತಿದ್ದೆ ಅಷ್ಟೇ. ಮಾತಾಡೋದು ಸುಮ್ಮನೆ ವೇಸ್ಟ್. ಮತ್ತು ಗಾಂಚಾಲಿ ಅಂತೆಲ್ಲ ಹೇಳ್ತಾರೆ ಮಾತಾಡಿದರೆ. ನಾವು ಕಮೆಂಟ್ ಹಾಕಿದ್ರು ಕೂಡ, ರೀಪ್ಲೈ ಮಾಡಿದ್ರು ಕೂಡ ನೋಡುವವರು ಹೇಳ್ತಾರೆ ಮೇಘ ಜಾಂಚಾಲಿ, ಮೇಘ ಮಾನ್ಪದ ಗುಲ್ಲರ ಅಬ್ಜ ಅಂತ ಆ ಥರ ಹೇಳ್ತಾರಲ್ಲ. ಅದಕ್ಕೆ ನೆಗೆಟಿವ್ ಕಮೆಂಟ್ ಬರುತ್ತೆ, ಅದಕ್ಕೆ ಟೆನ್ಷನ್ ಮಾಡ್ಕೊಳ್ಳಲ್ಲ ನಾನು. ಹೇಳುವವರು ಹೇಳ್ತಾನೆ ಇರ್ತಾರೆ ಅಷ್ಟೇ. ಕಾಮಿಡಿ ಗ್ಯಾಂಗಲ್ಲಿ ಹೆಚ್ಚು ಹೆಣ್ಣಿನ ಪಾತ್ರದಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ. ಆಮೇಲೆ ಏನಾದರೂ ಅಂಥದ್ದೇ ಕಮೆಂಟ್ ಏನಾದರೂ ಬಂತಾ? ಯಾಕಂತ ಹೇಳಿದರೆ ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿ ಒಂದು ಹುಡುಗಿಯನ್ನ ರೇಗಿಸುವಂಥದ್ದು ಅಂಥದ್ದೇನಾದರೂ ನೀವು ಕಂಟೆಂಟ್ ಇರುತ್ತೆ ನಿಮ್ಮದು, ಹುಡುಗಿಯರನ್ನು ಟೀಸ್ ಮಾಡುವಂಥದ್ದು? ರೀಸೆಂಟಾಗಿ ನೋಡಿದೆ ದೀಪಾವಳಿಗೆ ಹೇಗೆಲ್ಲ ಪೋಸ್ ಕೊಡ್ತಾರೆ ಅಂತ. ಸೊ ಹೆಣ್ಣಿನ ರೋಲನ್ನು ಮಾಡ್ತೀರಾ, ಅದೆಷ್ಟು ಚಾಲೆಂಜಿಂಗ್ ಆಗಿತ್ತು? ಅದಕ್ಕೇನೆಲ್ಲ ಕಮೆಂಟ್ಸ್ಗಳು ಬಂತು? ಅದು ಮಾಡಬೇಕಾದ್ರೆ, ಒಂದು ಪಾತ್ರ ನಾವು ಮಾಡಬೇಕಾದ್ರೆ ಅದಕ್ಕೆ ಜೀವ ತುಂಬಬೇಕು ನಾವು. ಅಂದರೆ ಹೆಣ್ಣಿನ ಪಾತ್ರ ಕೂಡ ನಾವು ಮಾಡಬೇಕಾದ್ರೆ ನನಗೆ ಫಸ್ಟ್ ಎಲ್ಲ ನಾನು ಈಗ ಡ್ರಾಮಾದಲ್ಲೆಲ್ಲ ಅಷ್ಟೇ ನನಗೆ ಹೆಣ್ಣು ಪಾತ್ರ ಸಿಕ್ಕಿರಲಿಲ್ಲ. ಒಂದು ಡ್ರಾಮಾದಲ್ಲೇ ನಾನು
ಶಿಖಂಡಿ ಪಾತ್ರ ಮಾಡ್ತಿದ್ದೆ. ಅದು ನನಗೆ ಯಾವ ರೀತಿ ಮಾಡಬೇಕಂತ ಗೊತ್ತಿರಲಿಲ್ಲ. ಅದು ಅವರನ್ನು ನೋಡಿ ನೋಡಿ ನಾನು ಕಲಿತೆ ಅಷ್ಟೇ. ಮತ್ತು ಶೋ ಅಲ್ಲಿ ಕೂಡ ನನಗೆ ಹುಡುಗಿ ಪಾತ್ರ ಕೊಟ್ಟಿದ್ದರು. ಅದರಲ್ಲಿ ನಾನು ಮಾಡಿದೆ, ಹುಡುಗಿ ಪಾತ್ರ ಮಾಡಿದೆ. ನನಗೆ ಕಮೆಂಟ್ಸ್ ಎಲ್ಲ ಬಂದಿತ್ತು, ಅಂದರೆ ಸೋಷಿಯಲ್ ಮೀಡಿಯಲ್ಲಿ ಬರಬೇಕಾದ್ರೆ ಅದೆಲ್ಲ ಇದ್ದೇ ಇರುತ್ತೆ. ಅದೇ ನೀನು ಇಕ್ಕದಾನೆ ಮರ ಐವೇರು ಕೊರೊಂದುಲ್ಲೇರು ಈ ಪೊನ್ನಲಕ ಮಲ್ಪನ ಅವಳು ಆ ಥರ ಎಲ್ಲ ಬಂದಿತ್ತು. ನಾನು ಅದನ್ನು ಟೆನ್ಷನ್ ಎಲ್ಲ ಮಾಡ್ತಿರ್ಲಿಲ್ಲ. ಹೇಳೋರು ಹೇಳ್ತಾನೆ ಇರ್ತಾರೆ. ನಾನು ಅವ್ರಿಗೆ ಹೇಳ್ತಿದ್ದೆ, ನನಗೆ ಹುಡುಗಿ ಪಾತ್ರ ಏನಂದರೆ ನನಗೆ ಅಲ್ಲಿ ವಿಗ್ ಇರ್ತಿರ್ಲಿಲ್ಲ, ನನಗೆ ಕೂದಲನ್ನೇ ವಿಗ್ ಮಾಡ್ತಿದ್ದೆ ಅಲ್ಲಿ. ಅದೊಂದು ಪ್ಲಸ್ ನನಗೆ. ಅಲ್ಲಿ ಕೂಡ ಅವರು ಕೂಡ ಹೇಳ್ತಿದ್ರು, ಅದು ನಮಗೆ ಒಂದು ಸ್ವಲ್ಪ ಹೆಲ್ಪ್ ಆಯಿತು, ನಿಂಗೆ ಕೂದಲೇ ಇಷ್ಟು ಉದ್ದ ಬಿಟ್ಟಿದ್ದಿ, ನಮಗೆ ವಿಗ್ ಒಂದು ಅದಕ್ಕೊಂದು ಖರ್ಚು ಉಳಿತಲ್ವ ಅಂತ ಹೇಳ್ತಿದ್ರು. ಸ್ಟೇಜಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಹೆದರಿಕೆ ಆಗ್ತಿತ್ತು, ಅಂದರೆ ಹೆಣ್ಣು ಅದರ ಆ್ಯಕ್ಟ್ ಮಾಡಬೇಕಾದ್ರೆ ಯಾವ ಥರ ನಡೆಯೋ ಸ್ಟೈಲ್ ಅದೆಲ್ಲ ನೋಡಬೇಕಲ್ವ. ನನಗೆ ಸ್ವಲ್ಪ ನಾವು ನಡೆಯಬೇಕಾದ್ರೆ ಸ್ವಲ್ಪ ನಾವು ಹುಡುಗರು ನಡೆದಾಗಿನ ಆಗ್ತಿತ್ತು. ಅದನ್ನು ಹೇಳಿಕೊಡ್ತಿದ್ರು ಅಲ್ಲಿ ನಮಗೆ ಬ್ಯೂಟಿಷಿಯನ್ ಎಲ್ಲ ಬರ್ತಾರಲ್ವ, ಅವ್ರು ಹೇಳ್ತಿದ್ರು, ಬಟ್ ಹಾಗೆಲ್ಲ ನಡಿಬಾರ್ದು, ಈ ಥರ ಎಲ್ಲ ನಡಿ ಅಂತೆಲ್ಲ ಹೇಳ್ತಿದ್ರು. ಒಳ್ಳೇದು ಕೂಡ ಹೇಳಿದ್ದಾರೆ, ಕೆಟ್ಟದ್ದು ಕೂಡ ಮಾತಾಡಿದ್ದಾರೆ. ಅದಕ್ಕೇನು ಟೆನ್ಷನ್ ಇಲ್ಲ ನನಗೆ, ಎಲ್ಲದಕ್ಕೂ ಟೆನ್ಷನ್ ಇಲ್ಲ ನನಗೆ. ಎಸ್. ಸೊ ಮನೀಶ್ ಶೆಟ್ಟಿ ಅವರು ಕಾಮಿಡಿ ಗ್ಯಾಂಗಿಗೆ ಹೋದರು, ಎಲ್ಲವೂ ಓಕೆ. ಮನೀಶ್ ಶೆಟ್ಟಿ ಅವರಿಗೆ ಕಲಾ ಜೀವನ ಏನು ಕೊಟ್ಟಿದೆ? ಕಲಾ ಜೀವನ ಏನು ಕೊಟ್ಟಿದೆ ಅಂದರೆ, ನನಗೆ ಈಗ ಆಪರ್ಚುನಿಟಿ ಸಿಗ್ತಾ ಇದೆ. ಅಂದರೆ ಬೇರೆ ಟೀಮ್ ಅವರೆಲ್ಲ ಕರೀತಿದ್ದಾರೆ. ನಾನು ಫಸ್ಟ್ ಅಂದ್ಕೊಂಡಿದ್ದೆ ಈ ನಾಟಕ ಅಂದರೆ ಜಾಬ್ ಒಂದು ಇರಬೇಕು, ಯಾರೊಬ್ಬ ಮನುಷ್ಯನಿಗೆ ಕೂಡ ಏನಾದರೂ ಮಾಡಬೇಕಾದ್ರೆ ಅವನಿಗೆ ಕಲಾವಿದನಾದರೂ ಕೂಡ ಅವನಿಗೊಂದು ಜಾಬ್ ಅಂತ ಬೇಕಲೇಬೇಕು. ಮನೆಯಲ್ಲೆಲ್ಲ ಹೇಳ್ತಿದ್ರು, ಈ ನನ್ನ ನಾಟಕಡೆ ಪೋಪನವರೇ ನಿಕ್ಕ ನನ್ನ ನೆಟ್ಟು ಇಲ್ಲದ ಫ್ಯಾಮಿಲಿದ ಬರೋದಲ್ಲ ತೂವರೆಜ್ಜ ಅಂತ ಆ ಥರ ಎಲ್ಲ ಹೇಳ್ತಿದ್ರು. ಅದಕ್ಕೆ ನಾನು ಹೇಳ್ತಿದ್ದೆ, ಒಬ್ಬ ಆರ್ಟಿಸ್ಟ್ ಆಗಿದ್ದೀನಿ ನಾನು, ಒಂದು 4 ಜನ ನಗಿಸ್ತೇನೆ, ಮತ್ತು ಲೈಫು ಇದ್ದದೆ, ಅಂದರೆ ಮನೆ ನೋಡಬೇಕು, ಎಲ್ಲ ನೋಡಬೇಕು, ಜಾಬ್ ಹುಡುಕ್ತೀನಿ ಅಂತ ಹೇಳ್ತಿದ್ದೆ ಅಷ್ಟೇ. ಸ್ವಲ್ಪ ಅವ್ರ ಮನೆಯವರೆಲ್ಲ ಹೇಳುವಾಗ ಸ್ವಲ್ಪ ಬೇಸರ ಆಗುತ್ತೆ. ಅಂದರೆ ನಮ್ಮ ಮನೆ ಕೂಡ ನೋಡಬೇಕಲ್ವಾ, ಇದೇ ಕಲಾ ಜೀವನದಲ್ಲಿ, ಅಂದರೆ ಕಲಾವಿದನಾಗಿ ಒಂದು ಡ್ರಾಮಾ ಟೀಮಲ್ಲಿ ಹೋದರೂ ಕೂಡ ಅದ್ರ ಸಂಪಾದನೆ ಕೊಡ್ತಾರೆ ನಮಗೆ. ನಾವು ಎಷ್ಟು ಆ್ಯಕ್ಟ್ ಮಾಡ್ತೀವಿ, ನಮ್ಮದು ಸಂಭಾವನೆ ಎಲ್ಲ ಕೊಡ್ತಾರೆ. ಅದು ಸಾಕಾಗಲ್ಲ, ಮನೆಗೆ ಕೊಡಬೇಕಾದ್ರೆ ಸಾಕಾಗಲ್ಲ. ಈಗ ಅದೇ ನನಗೆ ಪ್ರಾಬ್ಲಮ್ ಏನಂದರೆ, ತಂದೆ ತಾಯಿ ಸ್ವಲ್ಪ ಕಷ್ಟದಲ್ಲಿದ್ದಾರೆ, ನಾನು ಕೂಡ ಏನಾದರೂ ಮಾಡಬೇಕು. ತಂಗಿ ಎಜುಕೇಷನ್ ಮಾಡ್ತಿದ್ದಾಳೆ, ಲೈಫ್ ನೋಡ್ತಾ ಇದ್ದೀನಿ. ಈಗ ಜಾಬ್ ಸಿಕ್ಕಿದೆ ಒಂದು, ಅದರಲ್ಲಿ ಮುಂದುವರಿತಿದ್ದೇನೆ ಈಗ. ಓಕೆ, ಜಾಬ್ ಮಾಡ್ತಾ ಇದ್ದೀರಾ? ಜಾಬ್ ಮಾಡ್ತಾ ಇದ್ದೀನಿ ಒಂದು. ವೆರಿ ಗುಡ್. ಸೊ ಸರ್, ನಿಮ್ಮ ಬಗ್ಗೆ ತಿಳ್ಕೊಂಡಂಥದ್ದು ನಾನು, ಹೇಳಿ. ಕಾಲೇಜ್ ಲೈಫಲ್ಲಿರುವಾಗ ಎಲ್ಲ ಕೆಲಸ ಮಾಡಿ ಮುಗಿಸಿದಿರಂತೆ ನೀವು. ಅಡಿಕೆ ಹೆಕ್ಲಿಕ್ಕೆ ಹೋಗ್ತಾಯಿದ್ರಂತೆ, ಕೂಲಿ ಕೆಲಸಕ್ಕೆ ಹೋಗ್ತಿದ್ರಂತೆ, ಗೊಬ್ಬರ ಎತ್ತಲಿಕ್ಕೆ ಹೋಗ್ತಾಯಿದ್ರಂತೆ. ಅದ್ರ ಬಗ್ಗೆ ಎಲ್ಲ ಹೇಳಬೇಕಲ್ಲ ಸರ್ ನೀವು? ಹೋಗ್ತಿದ್ದೆ, ಎಲ್ಲ ಕೆಲಸಕ್ಕೆ ಹೋಗ್ತಿದ್ದೆ. ನಾನು ಫಸ್ಟ್ ಎಲ್ಲ ಹೋಗ್ತಿದ್ದೆ ಅಂದರೆ ಅದೇ ನೀವು ಹೇಳಿದ್ರಲ್ಲ, ಗೊಬ್ಬರ ಕೆಲಸಕ್ಕೆ ಹೋಗಿದ್ದೀನಿ, ಗಾರೆ ಕೆಲಸಕ್ಕೆ ಹೋಗಿದ್ದೀನಿ. ತಂದೆ ಜೊತೆ ನನ್ನ ತಂದೆ ಟೈಲ್ಸ್ಗೆ ಹೋಗ್ತಿದ್ರು. ಅವ್ರಿಗೆ ಈಗ ಪ್ರಾಬ್ಲಮ್ ಏನಂದರೆ ಬ್ರೀತಿಂಗ್ ಪ್ರಾಬ್ಲಮ್ ಆಯಿತು. ಅದರ ಡಸ್ಟಿಂದೆಲ್ಲ ಬ್ರೀತಿಂಗ್ ಪ್ರಾಬ್ಲಮ್ ಆಯಿತು. ಈಗ ಮನೆಯಲ್ಲಿದ್ದಾರೆ. ಅದರ ಕೆಲಸಕ್ಕೆ ಕೂಡ ಹೋಗಿದ್ದೇನೆ. ಮತ್ತು ಪೈಂಟಿಗೆ ಹೋಗಿದ್ದೆ, ಸುಮಾರು ಕೆಲಸಕ್ಕೆಲ್ಲ ಹೋಗಿದ್ದೇನೆ. ಯಾವುದು ಗೊತ್ತಿಲ್ಲ ಅಂತೆಲ್ಲ ಗೊತ್ತು, ಅಂದರೆ ಫುಲ್ ಕೆಲಸ ಯಾವುದು ಗೊತ್ತಿಲ್ಲ, ಸ್ವಲ್ಪ ಸ್ವಲ್ಪ ಮಾಡ್ತೀನಿ. ಅವ್ರ ಜೊತೆ ನಾನು ಅಂದರೆ ಹೆಲ್ಪರ್ ಅಂತ ಹೇಳ್ತಾರಲ್ವ, ಆ ಕೆಲಸಕ್ಕೆಲ್ಲ ತುಂಬ ಹೋಗಿದ್ದೆ ನಾನು. ಯಾಕೆ ಹೋಗಿದ್ರಿ ಸರ್? ಹೋಗಿದೆ ಯಾಕಂದರೆ ಒಂದು ಅದೇ ತಂದೆಗೆ ಪ್ರಾಬ್ಲಮ್ ಆಗಿತ್ತಲ್ಲ, ಏನಾದರೂ ಮನೆಗೆ ನಾನು ಏನಾದರೂ ನನ್ನಿಂದ ಏನಾದರೂ ತಂದು ಹಾಕಬೇಕಲ್ಲ, ಮನೆಗೆ ಜೀವನ ನೋಡಬೇಕಲ್ಲ, ಅದಕ್ಕೆ ಹೋಗ್ತಿದ್ದೆ. ತಾಯಿಗೆ ನಾನು ಸ್ವಲ್ಪ ಅದೇ ಅವ್ರಿಗೆ ಪ್ರಾಬ್ಲಮ್ ಏನಂದರೆ ಮೀಟಿಂಗ್ ಅದೆಲ್ಲ ತುಂಬ ಇದ್ದರು, ಸಾಲ ತುಂಬ ಇತ್ತು. ನಾನು ನನ್ನದು ಆದಷ್ಟು ತಾಯಿಗೆ ತಂದು ಕೊಡ್ತಾಯಿದ್ದೆ. ನಾನು ಎಷ್ಟು ದುಡಿತಾ ಇದ್ರಿ ಅದರಲ್ಲಿ? ಒಂದು ಈಗ ಅವ್ರ ಜೊತೆ ಹೋಗ್ಬೇಕಾದ್ರೆ ನಮಗೆ ದನಿ ಅಂತ ಒಬ್ಬರು ಇರ್ತಾರಲ್ಲ, ಅವ್ರ ಜೊತೆ ಹೋಗಿದ್ದೆ. ಅವರೊಂದು 700-800 ರೂಪಾಯಿ ಕೊಡ್ತಿದ್ರು. ನಾನು ಜಾಸ್ತಿ ಹೋಗ್ತಿದ್ದದ್ದು ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ. ಅಂದರೆ ಅವರು ಒಬ್ಬರು ಕ್ಯಾಟ್ರಿಂಗ್ ಹೋಗ್ತಿದ್ದೆ. ದಯಾನಂದ ಅಂತ ಒಬ್ರು ಇದ್ರು. ನನ್ನನ್ನು ಒಂದು ಡ್ರಾಮಾ ಟೀಮ್ಗೆ ಕರ್ಕೊಂಡು ಬಂದವರು ಅವರೇ. ಅವ್ರ ಜೊತೆಲಿ ಕೆಲಸಕ್ಕೆ ಹೋಗ್ತಿದ್ದೆ. ಡೆಕೋರೇಷನ್ಗೆಲ್ಲ ಅವ್ರ ಜೊತೆನೇ ಹೋಗ್ತಿದ್ದೆ ನಾನು. ಮದುವೆ ಡೆಕೋರೇಷನ್, ಮತ್ತು ಲಾಸ್ಟ್ ಟೈಮ್ ನಾವು ಗೊಂಬೆ ಕೂಡ ಹಾಕ್ಲಿಕ್ಕೆ ಹೋಗಿದ್ವಿ. ಚಿಲಿಪಿಲಿ ಗೊಂಬೆ ಬಲಗ ಕಲ್ಲರ್ಕ ಇದೆಯಲ್ಲ, ಅದಕ್ಕೆ ನನಗೊಂದು ಕಾಲ್ ಬಂತು. ಕಾಲ್ ಬರಬೇಕಾದ್ರೆ ಹೇಳಿದರು, ಮನೀಶ್ ಇಂಕೊಂಜಿ 4 ಜನ ಆರ್ಟಿಸ್ಟ್ ಬೇಕು, ಅಂದರೆ ಗೊಂಬೆ ಹಾಕೋರು ಬೇಕಂತ. ನಂಗೆ ಗೊತ್ತಿಲ್ಲ ಯಾರು ಹಾಕ್ತಾರಂತ. ನಾನು ಹೇಳಿದೆ, ಸರ್ ನನ್ನ ಹತ್ರ ಇಲ್ಲ ಆ ಜನ, ಏನು ಮಾಡೋದು, ನಿಮಗೆ ಹಾಕ್ಬೋದು ಅಂತ ಕೇಳಿದರು. ನನಗೆ ಗೊಂಬೆ ಹಾಕಿ ಗೊತ್ತಿಲ್ಲ ಸರ್, ಆದರೂ ಏನು ಮಾಡೋದು, ಹಾಗೆ ಕೆಲಸ ಇರಲಿಲ್ಲ. ನಾನು ಹಾಕ್ತೀನಿ, ನಾನು ಬರ್ತೀನಿ ಅಂತ ಹೇಳಿದೆ. ನಾನು 4 ಜನ ಕರ್ಕೊಂಡು ಹೋದೆ. ಅದೇ ಆಳ್ವಾಸ್ ನುಡಿಸಿರಿಗೆ ನಾವು 8 ಜನ ಹೋಗಿದ್ವಿ ಗೊಂಬೆ ಹಾಕ್ಲಿಕ್ಕೆ. ಅದ್ರ ಲೈಫು ಏನಂದರೆ, ಆ ಗೊಂಬೆ ಹಾಕೋರಿಗೆ ಗೊತ್ತು. ಅದು ಹಾಕ್ತಾರೆ, ತಲೆ ಹಾಕ್ತಾರೆ, ಅದರದ್ದು ಡ್ರೆಸ್ ಆಗಿ
ಬೇರುತ್ತೆ ಒಳಗೆ. ನಾವು 4-5 ಗಂಟೆ ಅಲ್ಲಿ ಮೆರವಣಿಗೆ ಎಲ್ಲ ಇರುತ್ತಲ್ಲ, ಅದಕ್ಕೆ ಹೋಗಿದ್ದೀವಿ. ಸ್ವಲ್ಪ ಪ್ರಾಬ್ಲಮ್ ಅದೇ, ಆ ಟೈಮಲ್ಲೆಲ್ಲ ಪ್ರಾಬ್ಲಮ್ ಇತ್ತು ತುಂಬ, ಹಾಕಿದ್ವಿ, ಏನು ಮಾಡೋದು. ಈಗಕ್ಕೂ ಆಗಕ್ಕೂ ತುಂಬ ವ್ಯತ್ಯಾಸ ಇದೆ ಸರ್. ಹೌದು, ಈಗ ಏನು ಬದಲಾಗಿದೆ ನಿಮ್ಮ ಜೀವನದಲ್ಲಿ? ಆ ಥರನೇ ಇದೆ. ಈಗ ರಿಯಾಲಿಟಿ ಶೋಗೆ ಹೋಗಿ ಆದ್ಮೇಲೆ ಬಂದು ಕೂಡ ಲೈಫು ಮೊದಲು ಹೇಗಿತ್ತು ಈ ಥರನೇ ಹೋಗ್ತಾಯಿತ್ತು. ಈಗ ಕೂಡ ಆ ಥರನೇ ಹೋಗ್ತಿದೆ. ಈಗ ಹೋಗಲಿಲ್ಲ, ಈಗ ಹೋಗುವಾಗ ಹೇಳ್ತೀನಿ ಅಷ್ಟೇ. ಸೊ ಈ ಪ್ರಶ್ನೆನ ಯಾಕೆ ಕೇಳಿದೆ ಅಂತ ಹೇಳಿದೆ, ರಿಯಾಲಿಟಿ ಶೋಗೆ ಹೋದ ತಕ್ಷಣ ಅಡ್ಡೆ ದುಡ್ಡು ಮಲ್ತೆ ಮಾರೆ, ಇದೊಂದು ಯೋಚನೆ ಇರ್ತದೆ ಸರ್. ನೀವು ಕ್ಲಾರಿಟಿ ಕೊಡ್ತೀರಾ ನೀವೇನು ಮಾಡಿದ್ರಿ ಅಂತ? ಕೊಡ್ತೀನಿ. ಏನಂದರೆ ತುಂಬ ಜನ ಅಂದರೆ ಫ್ರೆಂಡ್ಸ್ ಅಂತ ಹೇಳಲ್ಲ, ನಾವು ಕೆಲವು ಆ ಥರ ಬರುತ್ತೆ. ಆಯಿತು ಮಸ್ತ್ ಕಾಸು ಮಲ್ತೆ ಮಾರೆ, ಯಾಕಂದರೆ ನಮಗೆ ರನ್ನರ್ ಅಪ್ ಆಗಿದೆ ನಮ್ಮ ಟೀಮ್. ನಮ್ಮದು ಕಾಮಿಡಿ ಗ್ಯಾಂಗ್ಸಲ್ಲಿ ನಮ್ಮ ಟೀಮ್ ರನ್ನರ್ ಅಪ್ ಆಗಿದೆ. ಅದು ಬೋರ್ಡ್ ಇಟ್ಕೊಂಡು ನಾವು ಫೋಟೋ ತೆಗೆದೊಂದು ಬಂದಿದೆ, ವೈರಲ್ ಆಗಿತ್ತು. ಅದು ಪೋಸ್ಟ್ ಎಲ್ಲ ಹಾಕಿದ್ದೆ. ತುಂಬ ಜನ ಈಗ ಕಾಸು ಸಿಗ್ತದೆ ಮಾರೆ, ದಾದ ಮಲ್ತ ಅಂಚೆ ಇಂಚ ಅಂದರೆ ಅಷ್ಟು ನಮಗೇನೇನು ಸಿಗಲ್ಲ. ನಮ್ಮ ಟೀಮ್ ಅವರು ಇರ್ತಾರೆ, ಟೀಮ್ ಅವ್ರಿಗೆ ಎಲ್ರಿಗೂ ಸಿಗುತ್ತೆ. ಅವರು ಅಂದ್ಕೊಂಡಿದ್ದಾರೆ ಅವು ಏನೋ 3 lakhs ಏನೋ ಇದು ಬಂದಿತ್ತು ನಮಗೆ ಅಮೌಂಟು, ಒಬ್ಬನಿಗೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ರು. ಕೆಲವರು ಆ ಥರ ಅಂದ್ಕೊಂಡಿದ್ರು. ಅದು ನಮಗೆ ಒಬ್ಬನಿಗೆ ಸಿಕ್ಕಿದಲ್ಲ, ನಮ್ಮ ಟೀಮ್ ಅವ್ರಿಗೆ ಎಲ್ರಿಗೂ ಸಿಕ್ಕಿದೆ. ಅದು ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಈ ಥರ ಬಂದಿದೆ ನಮಗೆ. ಅದು ಅದು ತುಂಬ ಹೆಲ್ಪ್ ಆಯ್ತು ನನಗೆ. ಆ ಒಂದು ಅಮೌಂಟು ನನ್ನ ತಾಯಿಯ ಸಾಲ ಇದಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಆಗಿದೆ ಅಷ್ಟೇ. ಸೊ ಜನಕ್ಕೆ ಅರ್ಥ ಆಗಿರ್ತದಲ್ಲ ಸರ್? ಅರ್ಥ ಆಗಿರುತ್ತೆ. ನಾನೀಗ ಹೇಳಿದ್ನಲ್ಲ, ಈಗಾದ್ರೂ ಕೂಡ ಅರ್ಥ ಆಗಿರುತ್ತೆ. ಸೊ ಕಲಾವಿದನಿಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ಬೇಕಂತ, ಯಾಕಂತ ಹೇಳಿದ್ರೆ ಅವನಿಗೆ ಗೊತ್ತಿಲ್ಲದೆ ಕೆಲವೊಂದು ಸುದ್ದಿಗಳನ್ನು ಅವರವರೇ ಹಬ್ಬಿಸಿ ಬಿಡ್ತಾರೆ. ಹಾಗಾಗಿ ಅವರೇ ನಿಜವಾದ ಕ್ಲಾರಿಟಿ ಕೊಟ್ರೆ ಪರಿಸ್ಥಿತಿ ಏನಾಗಿದೆ ಅಂತ ಅರ್ಥ ಆಗುತ್ತೆ, ಹೌದಾ ಅಲ್ವಾ? ಸೊ ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೆ ಏನಾದ್ರು ಸುದ್ದಿ ಹರಡಿದ್ದೇನಾದ್ರೂ ಇದೆಯಾ ಸರ್? ಆ ಥರ ಏನಿಲ್ಲ. ಇಲ್ಲ. ಸೊ ಅಂಥದ್ದೇನು ಮಾಡಿಲ್ಲ. ಇಲ್ಲ. ಓಕೆ. ಸೊ ನಿಮ್ಮ ಜೊತೆ ಇರೋರೆಲ್ಲ ಹಾಗಾದ್ರೆ ನಿಮಗೆ ಸಪೋರ್ಟ್ ಇವೇನಾ? ಖಂಡಿತ ಸಪೋರ್ಟ್ ಇದ್ದಾರೆ. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ನಾನು ತಂದೆ ತಾಯಿ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನು ನನ್ನ ಹತ್ರ ಏನು ಫೀಲಿಂಗ್ ಇದ್ರು ಕೂಡ ಒಬ್ಬರ ಹತ್ರ ಹೇಳಬೇಕಲ್ಲ ನಾವು. ಅಂದರೆ ನನಗೆ ಬೆಸ್ಟ್ ಇದ್ಲು, ಅವ್ರ ಹತ್ರ ಕೂಡ ನಾನು ಹೇಳ್ತಿದ್ದೆ, ಶೇರ್ ಮಾಡ್ತಿದ್ದೆ ನಾನು ತುಂಬ. ಈಗ ಅದೇ ನಾನೀಗ ಒಂದು ಹಾಸ್ಯ ಮಾಡಬೇಕಾದ್ರೂ ಕೂಡ ನನಗೆ ಕೆಲವು ಮೆಸೇಜ್ ಎಲ್ಲ ಬರುತ್ತೆ, ತುಂಬ ಚೆನ್ನಾಗಿ ಮಾಡ್ತೀರಿ ಅಂದರೆ. ಒಂದು ಟೈಮ್ಗೆ ಅವರು ಬೇಸರ ಆಗಿದ್ದು ಕೂಡ ನಮ್ಮನ್ನು ನೋಡಿ, ನಮ್ಮ ಒಂದು ವೀಡಿಯೋನ ನೋಡಿ ತುಂಬ ಖುಷಿ ಪಡ್ತಾರೆ. ಆ ಥರ ಎಲ್ಲ ಮೆಸೇಜ್ ಎಲ್ಲ ಬರುತ್ತೆ. ಅದು ನಮಗೆ ತುಂಬ ಖುಷಿ ಆಗುತ್ತೆ. ಅಂದರೆ ಅವರ ಕಷ್ಟದಲ್ಲಿ ಕೂಡ ನಾವು ಒಂದು ಭಾಗಿಯಾಗಿದ್ದೀವಲ್ಲ ಅಂತ. ಹಾಗೆ. ಎಸ್. ಸೊ ನಿಮ್ಮ ಜೊತೆ ಮಾತುಕತೆ ಮುಂದುವರಿಸೋದು ಸರ್, ಒಂದು ಬ್ರೇಕ್ ತಗೊಂಬರ. ಸರಿ. ಎಸ್, ಮಾತುಕತೆ ಮುಂದುವರಿಸೋದು ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ಬಳಿಕ ಅಂತರಾಳ, ಇದು ಆಂತರ್ಯದ ನೋವಿನ ಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕೊನೆಯ ಭಾಗದಲ್ಲಿದ್ದೇವೆ. ಕೊನೆಯ ಮಾತುಗಳು, ಕೊನೆಯ ಸಂದೇಶ, ಕೊನೆಯ ಭಾವನೆ ಈಗ ನಿಮ್ಮ ಮುಂದೆ ಬರ್ತದೆ ಅಂತ ಹೇಳ್ತಾ. ಎಸ್ ಸರ್. ಸೊ ನಾನು ಅವಕಾಶ ಇರುವಂಥದ್ದು ಕಮ್ಮಿ ಈಗ, ಹಾಗಾಗಿ ಮನ ಬಿಚ್ಚಿ ಮಾತಾಡ್ತೀರಿ ಅಂತ ಭಾವಿಸ್ತೇನೆ. ನಿಮ್ಮ ಜೀವನದಲ್ಲಿ ಈ ತಪ್ಪು ನಾನು ಮಾಡಬಾರ್ದಿತ್ತು, ನನಗೆ ತುಂಬ ಗಿಲ್ಟ್ ಇದೆ ಈ ತಪ್ಪಿನ ಬಗ್ಗೆ ಅಂತ ಏನಾದರೂ ಇದೆಯಾ ಸರ್? ತಪ್ಪು ಏನಂದರೆ ಆ ಥರದ್ದೇನು ತಪ್ಪು ಮಾಡಲಿಲ್ಲ ನಾನು. ನನಗೆ ತಪ್ಪು ಅಂದರೆ ಅದೇ, ನಾನು ಲೈಫಲ್ಲಿ ನೋಡಬೇಕಿತ್ತು, ತಂದೆ ತಾಯಿ ಸ್ವಲ್ಪ ಇದ್ದಿದ್ದಾರೆ, ವೀಕ್ ಇದ್ದಾರೆ. ಅಂದರೆ ಅವ್ರಿಗೆ ಏನಾದರೂ ನಾನು ಮಾಡಿಕೊಡ್ಬೇಕು. ನಾನು ಜಾಬಿಗೆ ರೀಸೆಂಟ್ಲಾಗಿ ಜಾಯ್ನ್ ಆದೆ. ಜಾಬ್ಗೆ ಡ್ರಾಮಾದಿಂದ ಬಂದ ಅಮೌಂಟು ತಂದೆ ತಾಯಿಗೆಲ್ಲ ಅದು ಖರ್ಚಿಗೆ ಸಾಕಾಗಲ್ಲ. ಅವ್ರಿಗೆ ತುಂಬ ಬೇಸರಿದೆ ನನ್ನ ಮೇಲೆ. ಅವರು ತುಂಬ ಸರಿ ಹೇಳಿದ್ದಾರೆ, ಬೇಲೆಗೆ ಪೋ ಮಾರ, ಬೇಲೆಗೆ ಹೋಗ್ತೈತಿ, ಇಂಚಿಂಚೆ ಕೂಲಿಗೂ ಬೇಲೆಗೆ ಪೋಂದಿತ್ತ ಅಂಡ ಒಂದು ಯಾವುದಾದ್ರೂ ಒಂದು ಕಂಪನಿ ಅಥವಾ ಯಾವುದಾದ್ರೂ ಕೆಲಸಕ್ಕೆ ಹೋಗು. ಡಿಗ್ರಿ ಮಾಡಿದ್ದೆ ನಾನು, ಫೈನಲ್ ಇಯರ್ ಡಿಗ್ರಿ ಮಾಡಿದ್ದೇನೆ. ಯಾವುದಾದ್ರೂ ಕೆಲಸಕ್ಕೆ ಜಾಯಿನ್ ಆಗಂತಿದ್ದೆ, ರೀಸೆಂಟ್ಲಾಗಿ ಆಗಿದ್ದೀನಿ. ಅದೊಂದು ನನ್ನ ತಪ್ಪಾಗಿದೆ. ಏನಂದರೆ ಮನೆಯವರು ಹೇಳಿದ್ದು ನಾನು ಕೇಳಬೇಕಿತ್ತು, ಅದೊಂದು ನಾನು ದೊಡ್ಡ ತಪ್ಪು ಮಾಡಿದ್ದೀನಿ. ಏನು ಮಾಡೋದು? ಯಾರಿಗೆ ಸಾರಿ ಕೇಳ್ತೀರಾ ಸರ್ ಈ ಟೈಮಲ್ಲಿ? ತಂದೆ ತಾಯಿಗೆ ಸಾರಿ ಕೇಳ್ತೀನಿ ನಾನು. ಕೇಳ್ತೀರಿ? ಖಂಡಿತ ಕೇಳ್ತೀನಿ. ಅಂದರೆ ಅವರು ಹೇಳ್ತಿದ್ರು ಈ ಥರ ಎಲ್ಲ ಮಾಡು ಅಂತ, ನಾನು ಮಾಡ್ತಿರ್ಲಿಲ್ಲ. ಅಂದರೆ ಅವ್ರಿಗೆ ಬೇಸರ ಆಗದೆ ಅಂತ ನಾನು ಮಾಡಿದ್ದೀನಿ. ಅಂದರೆ ಅವ್ರಿಗೆ ಬೇಸರ ಆಗಲಿಕ್ಕೆ ಬಾರ್ದು, ಅವ್ರಿಗೆ ಏನಾದರೂ ತಂದು ನಾನು ಕೊಡ್ತಿದ್ದೆ. ಮನೆಗೆ ಏನಾದರೂ ತಂದು ನಾನು ಜಾಲಿ ಮಾಡಿದ್ದೀನಿ. ಅಂದರೆ ಫ್ರೆಂಡ್ ಸರ್ಕಲ್ ಇದ್ದಾದಮೇಲೆ ಜಾಲಿ ಅನ್ನೋದು ಸಹಜ. ಜಾಲಿ ಕೂಡ ಮಾಡಿದ್ದೇನೆ, ತಂದೆ ತಾಯಿಗೆ ತಂದು ಕೊಟ್ಟಿದ್ದೇನೆ ನಾನು.
ಸೊ ಯಾರಿಗಾದ್ರು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದ್ರೆ ಈ ಟೈಮಲ್ಲಿ ಯಾರಿಗೆ ಥ್ಯಾಂಕ್ಸ್ ಹೇಳ್ತಾರೆ? ನನ್ನ ಫ್ರೆಂಡ್ಸ್ಗೆ ಮತ್ತು ನನ್ನ ಕಾಲೇಜ್ ಲೆಕ್ಚರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಇದಕ್ಕಿಂತ ಮುಂಚೆ ಡ್ರಾಮಾಗೆ ಹೋಗಿರ್ಬೋದು ಅಥವಾ ಕೆಲವು ಸ್ಕಿಟ್ ಎಲ್ಲ ಕಾಲೇಜ್ ಟೈಮಲ್ಲಿ ಮಾಡ್ತಿದ್ವಿ. ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾವು ಕಲಿಯೋದ್ರಲ್ಲಿ ಸ್ವಲ್ಪ ವೀಕ್ ಇದ್ದೆ ಕಾಲೇಜ್ ಟೈಮಲ್ಲಿ, ಆದರೂ ಕೂಡ ನನಗೆ ಈ ಸ್ಕಿಟ್ಟಲ್ಲಿ ಮಾಡಬೇಕಾದ್ರೆ ನನಗೆ ಅವರು ಬೇರೆ ಬೇರೆ ಪ್ರೋಗ್ರಾಮ್ಗೆಲ್ಲ ನನ್ನನ್ನು ಕರ್ಕೊಂಡು ಹೋಗಿದ್ದರು. ಬ್ಯಾಂಗ್ಳೂರಿಗೆ 1-2 ಸರಿ ಹೋಗಿದ್ದೆ ನಾನು ಪ್ರೋಗ್ರಾಮ್. ಅಂದರೆ ನನ್ನ ಒಂದು ಪ್ರತಿಭಾ ಪುರಸ್ಕಾರ ಇತ್ತು ನನಗೆ. ಅದಕ್ಕೆ ನಾನು ಕಾಲೇಜಿಂದ ಎಕ್ಸಾಮ್ ಟೈಮಲ್ಲಿ ಕೂಡ ನಾನು ಬಿಟ್ಟಿದ್ದಾರೆ. ಎಕ್ಸಾಮು 2 ದಿನ ಮುಂಚೆ ಮಾಡಿದರು, ಅಲ್ಲಿಂದ ಕೂಡ ಬಿಟ್ಟಿದ್ದಾರೆ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನ್ನ ಫ್ಯಾಮಿಲಿಗೆ, ನನ್ನ ಫ್ರೆಂಡ್ಸಿಗೆ. ನನ್ನ ಫ್ರೆಂಡ್ಸ್ ಏನಂದರೆ, ನಾನು ಲಾಸ್ಟ್ ಟೈಮು ಗ್ಯಾರೇಜಲ್ಲಿ ಮಲಗಿದ್ದು ಕೂಡ ಉಂಟು. ನಾವು ಏನಂದರೆ ಒಂದು ಶಾರ್ಟ್ ಫಿಲ್ಮ್ಗೆ ಅಂತ ಹೋಗಿದ್ವಿ ನಾವು. ನಾನು ಫ್ರೆಂಡ್ಸ್ ಜೊತೆ ಹೋಗಿದ್ವಿ. ಲೇಟ್ ಆಗುತ್ತೆ. ಅಲ್ಲಿ ಲೇಟ್ ಆಗುವಾಗ 2 ಗಾಡಿ ಇತ್ತು. ನಮ್ಮ ಹತ್ರ ಗಾಡಿ ಇರಲಿಲ್ಲ. ನಾವು ಹೋಗಿದ್ವಿ, ಗಾಡಿ ಇರಲಿಲ್ಲ ನಮ್ಮ ಹತ್ರ. ಅದೇ ಅಡ್ಯಾರ್ ಆ ರೂಟಲ್ಲಿ ಏನಿತ್ತು ಶೂಟಿಂಗ್. ರಾತ್ರಿ 1-2 ಗಂಟೆ ಆಗಿದೆ. ನಮ್ಮ ಹತ್ರ ಗಾಡಿ ಇಲ್ಲ. ನನ್ನ ಹತ್ರ ಕೂಡ ಇಲ್ಲ, ಫ್ರೆಂಡ್ ಹತ್ರ ಕೂಡ ಇಲ್ಲ. ಒಬ್ಬರ ಹತ್ರ ಗಾಡಿ ಇತ್ತು. ಅವರಲ್ಲಿ ಫುಲ್ಲು ಅವರ ಡ್ಯಾನ್ಸ್ ಕ್ಲಾಸ್ ಸ್ಟೂಡೆಂಟ್ ಇದ್ದರು. ಅವ್ರು ಹೇಳಿದರು, ಮನಸ್ಸು ಜನ ಫುಲ್ ಆತೀರ, ನಿಕ್ಲಿ ಒಲ್ಪಗೊಲ್ಲ ಅವ್ನು ಗೊತ್ತಾ ಒಂದು ಹೆಚ್ಚಿಂದ. ನಾವು ಹೇಳಿದ್ವಿ ಪರವಾಗಿಲ್ಲ, ನಾವು ಇದು ಹತ್ತಿರ ಉಂಟಲ್ಲ BC ರೋಡ್ ಆಗಿ ಮತ್ತೆ ನಮ್ಮ ಸಿದ್ದಘಟ್ಟೆನ ಊರಿಗೆ ಹೋಗಬೇಕು. ನಾವು ಹೋಗ್ತೀವಿ, ನಡೆದುಕೊಂಡು ಹೋಗ್ತೀವಿ. ಅಷ್ಟು ಗಂಟೆಯಲ್ಲಿ ಒಂದು ರಿಕ್ಷಾ, ಆಟೋ ಕೂಡ ಇಲ್ಲ, ಬಸ್ ಕೂಡ ಇರಲ್ಲ, ಹೋಗ್ತೀವಂತೆ. ಅವಾಗ ಹೇಳಿದರು, ಟೆನ್ಷನ್ ಮಾಡ್ಕೊಳ್ಬೇಡಿ, ಅವರನ್ನು ಬಿಟ್ಟು ನಾನು ಬರ್ತೀನಿ ಅಂತ ಹೇಳಿದರು. ನನ್ನ ಫ್ರೆಂಡ್ ಬಂದರು. ಬರುವಾಗ ಅವ್ರ ಮನೆಗೆ ಕೂಡ ಹೋಗ್ಲಿಕ್ಕೆ ಆಗಲಿಲ್ಲ. ಅವ್ರದ್ದು ಗ್ಯಾರೇಜ್ ಇತ್ತು ಮಾನಿ ಅಂತ ಒಂದು ಪ್ಲೇಸಲ್ಲಿ ಗ್ಯಾರೇಜ್ ಇತ್ತು. ಆ ಗ್ಯಾರೇಜಲ್ಲಿ ನಾವು ಕೂಡ ಮಲಗಿದ್ದೀವಿ. 3 ಜನ ಮಲಗಿದ್ದೀವಿ ಗ್ಯಾರೇಜಲ್ಲಿ ಕೂಡ. ಅದೆಲ್ಲ ಲೈಫ್ ನೋಡಬೇಕಾದ್ರೆ ಸ್ವಲ್ಪ ಬೇಸರ ಆಗುತ್ತೆ. ಅದೇ ನಾವು ಅಲ್ಲೆಲ್ಲ ಇದ್ದು ಒಂದು ಕಲಾವಿದನಾಗಿ ನಮಗೆ ತುಂಬ ಕಷ್ಟಪಟ್ಟಿದ್ವಿ. ಅದೆಲ್ಲ ಮರೆತು ಹೋಗಿದೆ ಅಷ್ಟೇ. ಅವರು ಮಹೇಶ್ ಅಂತ ಡ್ಯಾನ್ಸ್ ಮಾಸ್ಟರ್, ಅವರು ಸಿಗುವಾಗ ಕೂಡ ಮಾತಾಡುವಾಗ ಹೇಳ್ತಾರೆ, ನಾವು ಗ್ಯಾರೇಜಿಗೆ ಮಾತ್ರ ಜೈದ ಮಾರೆ, ನಮ್ಮ ಈತು ಆರ್ಟಿಸ್ಟ್ ಆದರೆ ನಮಗದೆಲ್ಲ ಬೆಲೆ ದಿಕ್ಕೀಚಿ ಓಲ್ಲ ಅವ್ರು ಹೇಳ್ತಿದ್ದೆಲ್ಲ ನೆನಪಾಗುತ್ತೆ ನೀವು ಹೇಳುವಾಗ ಅಷ್ಟೇ. ಸೊ ನಿಮಗ ನೋವಿದೆ ಸರ್, ನಾನಿಷ್ಟು ಟ್ಯಾಲೆಂಟ್ ಅಂತ ಎಲ್ಲರೂ ಹೇಳ್ತಾರೆ, ಸನ್ಮಾನ ಮಾಡ್ತಾರೆ, ಅವಕಾಶ ಕೊಡ್ತಾರೆ, ಗುರುತಿಸ್ತಾರೆ, ಆದರೆ ನನಗೆ ತಕ್ಕದಾದಂಥ ವೇದಿಕೆ ಸಿಕ್ಕಿಲ್ಲ ಅಂತ ಯಾವತ್ತಾದರೂ ನಿಮಗೆ ಅವನ್ನೇನು ಹೇಳುವಂಥದ್ದು ನೋವಿನ ಕಣ್ಣೀರೇನಾದರೂ ಬಂದಿದೆಯಾ ಸರ್? ಖಂಡಿತ ಬಂದಿದೆ. ಅಂದರೆ ನಾನು ಕಲಾವಿದನಾಗಿ ನನಗೆ ಒಂದು ಸ್ಥಾನ ಸಿಗಬೇಕಂದ್ರೆ ನಾನು ಅದೇ ರಿಯಾಲಿಟಿ ಶೋಗೆ ಹೋಗಿದ್ದೆಲ್ಲ, ಅದು ಖುಷಿಯಾಗಿತ್ತು ನನಗೆ. ಬಂದಾದಮೇಲೆ ಏನು ಕೆಲವು ಆಪರ್ಚುನಿಟಿ ಸಿಕ್ಕಿಲ್ಲ ಅಂತಿಲ್ಲ. ಕೆಲವೊಮ್ಮೆ ಬೇಸರ ಆಗುತ್ತೆ ಒಬ್ಬನೇ ಕೂತಾಗೆಲ್ಲ ಅಂದರೆ ನಮಗೆ ಬೇರೆ ಎಲ್ಲ ಆಪರ್ಚುನಿಟಿ ಸಿಗಲಿಲ್ಲಲ್ಲ, ಅದೇ ಸ್ವಲ್ಪ ಎಲ್ಲ ಬೇಸರ ಆಗಿದೆ. ಅಂದರೆ ಮನೆ ಲೈಫೆಲ್ಲ ನೋಡಬೇಕಾದ್ರೆ ಒಂದು ಕಡೆ ಅದು ತಂಗಿ ಎಜುಕೇಷನ್ ಮಾಡ್ತಿದ್ದಾಳೆ, ತಂದೆ ತಾಯಿ ಸ್ವಲ್ಪ ಇದರಲ್ಲಿದ್ದಾರೆ. ನನಗೆ ಬೇಸರ ಆಗಿದೆ. ನಾನು ಒಬ್ಬನೇ ಕೂತ್ಕೋವಾಗ ಅಂದರೆ ಮೊಬೈಲ್ ನೋಡ್ಬೋದು, ಮೊಬೈಲ್ ಎಷ್ಟಂತ ನೋಡ್ಬೋದು, ಫ್ರೆಂಡ್ಸ್ ಹತ್ರ ಎಷ್ಟಂತ ಮಾತಾಡ್ಬೋದು, ಒಬ್ಬನೇ ಕೂತೋಗ ಸ್ವಲ್ಪ ಬೇಸರ ಆಗುತ್ತೆ. ಸೊ ಈಗ ರೀಸೆಂಟಾಗಿ ಕೆಲಸಕ್ಕೆ ಸೇರಿದ್ರಿ ಅಂತ ಹೇಳಿದ್ರೆ ನೀವು, ಸೊ ಡ್ರಾಮಾ ಪ್ರತಿದಿನ ಇರಲ್ಲ, ಸೊ ರಾತ್ರಿ ಇರುತ್ತೆ, ಏನೋ ಇರುತ್ತೆ, ಬಟ್ ಉಳಿದ ದಿನ ಏನು ಮಾಡ್ತಾ ಇದ್ರಿ ಸರ್ ನೀವು? ಅಂದರೆ ಡ್ರಾಮಾ ಇಲ್ಲದ ದಿವಸ ಹೌದು, ಮನೆಗೆ ಹೋಗ್ತೀನಿ. ಅದೊಂದು 5-6 ಗಂಟೆಗೆ ಜಾಬ್ ಆಗುತ್ತೆ. ಮನೆಗೆ ಹೋಗ್ತೀನಿ. ಮನೆಗೆ ಹೋದ್ಮೇಲೆ ಅದೇ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡೋದು, ಅದೇ ಮಾಡ್ತಿದ್ವಿ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ತಂದೆ ತಾಯಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೇನೆ. ಅಂದರೆ ನಾನು ಭಜನೆಗೆಲ್ಲ ಹೋಗ್ತಿದ್ದೆ. ನಮ್ಮ ಮನೆ ಹತ್ರ ಮಂಡಲಿದೆ, ಭಜನೆ ಮಂಡಳಿ. ನಾನು ಭಜನೆಯಲ್ಲಿ ಕೂಡ ಇದ್ದೇನೆ, ಅದಕ್ಕೆಲ್ಲ ಹೋಗ್ತಿದ್ದೆ. ಎಸ್. ಸೊ ನಿಮ್ಮ ಮನೆಯಲ್ಲಿ ಹೇಳ್ತಾರೆ ನಿಮ್ಮ ಒಳ್ಳೆದಕ್ಕೆ ಪ್ರತಿಯೊಂದು, ನಿಮ್ಮ ಕುಟುಂಬದಲ್ಲಿ ಏನಾದರೂ ನಿಮ್ಮ ಬಗ್ಗೆ ಮಾತಾಡಿದ್ದಿದೆಯಾ ಅಥವಾ ತಂದೆ ತಾಯಿಗೆ ಏನಾದರೂ ಹೇಳಿ? ಇಲ್ಲ, ಆ ಥರ ನಮ್ಮ ಫ್ಯಾಮಿಲಿಯಲ್ಲಿ ಇಲ್ಲ. ನನ್ನ ಫ್ಯಾಮಿಲಿ ತುಂಬ ಸಪೋರ್ಟ್ ನನಗೆ. ನನ್ನ ಅಣ್ಣ ಆಗಿರ್ಬೋದು, ಅತ್ತಿಗೆ ಆಗಿರ್ಬೋದು, ನನಗೆ ನನ್ನ ದೊಡ್ಡ ಅಣ್ಣ ಕೂಡ ಭಾಗವತರು, ಅಂದರೆ ಈಗ ರೀಸೆಂಟ್ಲಿ ಕಲಿತಿದ್ದಾರೆ. ಅವರು ಕೂಡ ನನಗೆ ತುಂಬ ಸಪೋರ್ಟ್. ನನ್ನ ಕೆಲವರ ಕುಟುಂಬದಲ್ಲಿ ಅಗೇನ್ಸ್ಟ್ ಆಗಿರ್ತಾರೆ, ಅಂದರೆ ಕಲಾವಿದ ಮರ ಆತ್ಮಲಕ ಆಸ್ಮಂತೆ ಆ ಥರ ಅಂತೆಲ್ಲ. ನಮ್ಮ ಫ್ಯಾಮಿಲಿ ಆ ಥರ ಇಲ್ಲ. ತುಂಬ ನಾನು ಎಷ್ಟು ದೊಡ್ಡ ಮಟ್ಟಿಗೆ ಬರಬೇಕಾದ್ರೂ ಕೂಡ ನನ್ನ ಫ್ಯಾಮಿಲಿ ಕಾರಣ. ಆ್ಯಕ್ಚುಲಿ ಆ ವಿಷಯದಲ್ಲಿ ನೀವು ತುಂಬ ಲಕ್ಕಿ ಅನಿಸುತ್ತೆ. ತುಂಬ ಲಕ್ಕಿ ನಾನು. ಸೊ ಇನ್ನು ಒಬ್ಬರ ಬಗ್ಗೆ ಮಾತಾಡಿದ್ರೆ ಭಾಳ ತಪ್ಪಾಗತ್ತೆ. ನೀವು ಮಾತಾಡೋಗಿ ಹೇಳಿದ್ರಿ, ನನ್ನ ಅಪ್ಪ ನನಗೆ ಬೈಯೋದಿಲ್ಲ, ನನ್ನ ಮೇಲೆ ಪ್ರೀತಿ ಜಾಸ್ತಿ ಅಂತ. ನಿಮ್ಮ ತಂದೆ ಬಗ್ಗೆ ಏನು ಹೇಳ್ತೀರಿ ಸರ್? ತಂದೆ ಬಗ್ಗೆ ಹೇಳ್ಬೇಕಾದ್ರೆ ಸ್ವಲ್ಪ ಅವ್ರು ಕೋಪಿಷ್ಟ. ಅಂದರೆ ನಾನು ಏನಾದರೂ ಸ್ವಲ್ಪ ತಪ್ಪು ಮಾಡಿದ್ರು ಕೂಡ ಅವರು ನನಗೆ ಬೈತಿದ್ರು. ಈಗ ಒಂದು ರೀಸೆಂಟ್ಲಾಗಿ 4-5 ತಿಂಗಳಿಂದ ಅವ್ರಿಗೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮಿಂದ ಸ್ವಲ್ಪ ನನ್ನ ಹತ್ರ ಮಾತಾಡ್ತಾರೆ. ಅದು ಸ್ವಲ್ಪ ಅವ್ರಿಗೆ ಕಷ್ಟ ಆಗುತ್ತೆ ಮಾತಾಡಬೇಕಾದ್ರೆ. ಸ್ವಲ್ಪ ಅದೇ ಬ್ರೀತಿಂಗ್ ಪ್ರಾಬ್ಲಮಿಂದ ಕಷ್ಟ ಆಗುತ್ತೆ ಮಾತಾಡ್ಬೇಕು. ಕೆಲವು ಟೈಮಲ್ಲಿ ಹೇಳ್ತಾರೆ, ನಾನು
ಈಗ ಹಾಸ್ಪಿಟಲ್ಗೆ ಲಾಸ್ಟ್ ಟೈಮ್ ಹಾಸ್ಪಿಟಲ್ಗೆ ಕೂಡ ಹಾಕಿದ್ದೆ. ನನ್ನ ಹತ್ರ ಅಮೌಂಟ್ ಇರಲಿಲ್ಲ. ಬೇಕಾದರೆ ನನಗೆ ಫ್ರೆಂಡ್ ಸಹಾಯ ಮಾಡಿದರು. ಈಗ ಕಾಲ್ ಮಾಡಿದೆ, ತಂದೆಗೆ ಹಾಸ್ಪಿಟಲಲ್ಲಿದ್ದಾರೆ, ನನ್ನ ಹತ್ರ ಅಮೌಂಟ್ ಇಲ್ಲ. ನಾನು ಆಗ ಜಾಬ್ಗೆ ಹೋಗ್ತಿರ್ಲಿಲ್ಲ, ಕಾಲೇಜಲ್ಲಿ ಹೋಗ್ತಿದ್ದೆ. ತಾಯಿಗೆ ಹೇಳ್ಬೇಕಾದ್ರೆ ತಾಯಿ ಬೀಡಿ ಕಟ್ಟಿ ಎಷ್ಟು ಅಂತ ಮಾಡ್ಬೋದು, ಒಂದು ವಾರಕ್ಕೆ ಒಂದು 250-300 ರೂಪಾಯಿ ಮಾಡ್ಬೋದು ಅಷ್ಟೇ. ತಂಗಿತೆಗೆ ಹೇಳ್ಬೇಕಾದ್ರೆ ತಂಗಿ ಎಜುಕೇಷನ್ ಮಾಡ್ತಿದ್ದಾಳೆ. ನಾನು ಲಾಸ್ಟ್ ಟೈಮ್ ಅದೇ ಫ್ರೆಂಡ್ ನನಗೆ ಕೈ ಬಿಟ್ಟಿಲ್ಲ. ನನಗೆ ಫ್ರೆಂಡ್ ಜೊತೆ ನಾನು ಕಾಲ್ ಮಾಡಿ ಕೇಳಿದೆ, ಈ ಥರ ನನಗೆ ಪ್ರಾಬ್ಲಮ್ ಇದೆ, ಎಷ್ಟು ಒಂದು ಅವ್ರ ಹಾಸ್ಪಿಟಲ್ಗೆ ಇದು 5,000-6,000 ಕಟ್ಟಲಿಕ್ಕಿತ್ತು. ಅವ್ರದ್ದು ಕಾಲ್ ಮಾಡಿದ್ದೆ, ನನಗೆ ಫ್ರೆಂಡ್ಸ್ ಸಹಾಯ ಮಾಡಿದ್ದಾರೆ. ಅದೇ ಒಮ್ಮೊಮ್ಮೆ ಬೇಸರ ಆಗುತ್ತೆ, ನಮ್ಮ ಕೈಯಿಂದ ಏನು ಮಾಡೋಕ್ಕಾಗಲ್ಲ, ಬೇರೆಯವ್ರದ್ದು ಹೆಲ್ಪ್ ಕೇಳಲೇಬೇಕು. ಅಂದರೆ ಫ್ರೆಂಡ್ಸ್ ಆದಮೇಲೆ ನಾವು ಕೇಳಲೇಬೇಕಲ್ವ. ಅದೇ ಸ್ವಲ್ಪ ಬೇಸರ ಆಗ್ತಿತ್ತು. ಈಗ ತಂದೆಗೆ ಕೂಡ ಅದೇ ನನ್ನ ಹತ್ರ ಮಾತಾಡ್ತಾರೆ, ಕೆಲವೊಂದು ವಿಷಯ ಎಲ್ಲ ನನ್ನ ಶೇರ್ ಮಾಡ್ಕೊಳ್ತಾರೆ. ಯಾನು ಎಂಕಿ ಇಂಚ ಆದಿತ್ತೇನ ಮಂಡ ನನಗೆ ಹೇಳಿ, ನೀವು ತುಳುವಲ್ಲಾದ್ರೆ ತುಳುವಲ್ಲೇ ಹೇಳಿ. ನಿಂಗೆ ಬೇಜಾರ ಒಂದುಂಡು ಮತ್ತೆ ಎನ್ನ ಲೈಫ್ ಇಂಚ ಒಂದುಂಡು. ನಾನು ಒಂಚೂರು ಕಲ್ತದ್ದು ಏನಲ್ಲ ಇಂಕ ಎಡ್ಡೆ ಬೇಲೆ ತಿಕ್ಕುದು. ನಾನು ಅಪ್ಪಾಗ ಅವರ ಟೈಮಲ್ಲಿ ಕಲ್ತಿದ್ರೆ ಅವ್ರಿಗೆ ಕೆಲಸ ಸಿಗ್ತಿತ್ತು. ಈಗ ನಾನು ಅದೇ ಟೈಲ್ಸ್ ಕೆಲಸ ಮಾಡ್ತಿದ್ದೆ, ನನಗೆ ಅದನ್ನು ಮುಂದುವರಿಸೋಕ್ಕಾಗಲ್ಲ. ಏನಂದರೆ ಕಲಿಬೋದಿತ್ತು. ಈಗ ಅವ್ರಿಗೆ ಬ್ರೀತಿಂಗ್ ಪ್ರಾಬ್ಲಮಿಂದ ಅವ್ರ ಮನೆಯಲ್ಲಿದ್ದಾರೆ, ಅವ್ರಿಗೆ ಏನು ಮಾಡೋಕ್ಕೆ ಇಲ್ಲದಿದ್ದರೆ ನಾನು ಅವ್ರ ಜೊತೆ ಎಲ್ಲ ಕೆಲಸಕ್ಕೆ ಹೋಗಿ ಏನಾದರೂ ಮಾಡ್ತಿದ್ದೆ. ಅವರೊಮ್ಮೆ ಹೇಳ್ತಾರೆ, ನನಗೆ ಇಂಕ್ಲೆ ಬೇಜಾರಾಗ ಮಾರೆ ನಮ್ಮ ಲೈಫ್ ತೂನಾಗ ಪಣ್ಣದಂಡ ಮನೆ ಖರ್ಚಾಗಿ ನನ್ನ ಮನೆಗೆ 2 ಲಕ್ಷ 3 ಲಕ್ಷ ಏನೋ ಸಾಲ ಇದೆ. ಅದೇ ತಾಯಿಗೆ ಅದೇ ಟೆನ್ಷನ್. ತಾಯಿಗೆ ಲಾಸ್ಟ್ ಟೈಮ್ ಅವರು ಚಿನ್ನ ಅಡ ಇಟ್ಟು ಅವ್ರದ್ದು ಅದು ಕರಿಮನೆ ಅಂತ ಹೇಳ್ತಾರೆ, ಅದನ್ನು ಅರ್ಧವಿಟ್ಟು ಮತ್ತು ಲಾಸ್ಟ್ ಒಂದು ಸಾಲ ಕಟ್ಟಿದೆ ಅಷ್ಟೇ. ಅದೇ ಒಂದೊಂದು ಬರ್ತಾಯಿದೆ, ತಿಂಗಳಿಗೆ ಇಷ್ಟೆಷ್ಟು ಕಟ್ಟಲಿಕ್ಕಿದೆ, ಕಟ್ತಿದ್ದೆ. ನನ್ನ ಹತ್ರ ಆದಷ್ಟು ಹೆಲ್ಪು ಅಂದರೆ ನಾನು ಮಾಡಲೇಬೇಕು. ನನ್ನ ಮಗನಾಗಿ ಅವ್ರ ತಾಯಿಗೆ ಮಗನಾಗಿ ನಾನು ಮಾಡಲೇಬೇಕು, ಮಾಡ್ತಿದ್ದೀನಿ. ನನ್ನಿಂದ ಎಷ್ಟು ಸಂಪಾದನೆ ಆಗ್ತೀನಿ ಮಾಡ್ತಿದ್ದೀನಿ ಅಷ್ಟೇ. ಮಾಡಿ ಸರ್. ಈಗ ನಿಮ್ಮ ಸುತ್ತ ನಿಮ್ಮ ಜೀವನವನ್ನು ನೀವು ನೆನಪು ಮಾಡ್ಕೊಳ್ಳೋದಾದರೆ, ಒಂದು ಕಡೆ ನಿಮ್ಮ ಶಕ್ತಿಯಾಗಿದ್ದ ತಂದೆಗೆ ಆರೋಗ್ಯ ಸರಿ ಇಲ್ಲ, ಆ ಒಂದು ಟೆನ್ಷನ್. ತಾಯಿ ಬೀಡಿ ಕಟ್ತಾ ಇದ್ದಾರೆ, ಆದರೆ ಅವ್ರಿಗೂ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರಿ. ತಂಗಿಯ ಶಿಕ್ಷಣ, ಆನಂತರ ಅವರ ಮದುವೆ, ಇದೆಲ್ಲ ಜವಾಬ್ದಾರಿಯ ನಡುವೆ ಮನೀಶ್ ಹೇಗೆ ಒದ್ದಾಡ್ತಾ ಇದ್ದಾರೆ ಅಂತ. ಈಗ ನನಗೆ ವಯಸ್ಸು ಇಷ್ಟೇ, ಅದೇ ನಾನು ತುಂಬ ಲೈಫ್ ಇದೆ, ಇನ್ನೂ ಕೂಡ ಲೈಫ್ ಇದೆ, ಟೆನ್ಷನ್ ಇದೆ. ಅದನ್ನು ಟೆನ್ಷನ್ ಇದೆ, ಮನೆಯ ಪ್ರಾಬ್ಲಮ್ ಎಲ್ರಿಗೂ ಕೂಡ ಇರುತ್ತೆ, ನಮಗಂತಲ್ಲ, ಎಲ್ಲರ ಮನೆಯಲ್ಲಿ ಕೂಡ ಪ್ರಾಬ್ಲಮ್ ಇರುತ್ತೆ. ಅದನ್ನು ಆದರೆ ಸೋಷಲ್ಗೆ ಅಂದರೆ ಬೇರೆ ಇದಕ್ಕೆಲ್ಲ ನಾವು ಹೇಳ್ಕೊಡೋಕ್ಕಾಗಲ್ಲ. ಅಂದರೆ ನಮ್ಗೆ ಈ ಥರ ಎಲ್ಲ ಪ್ರಾಬ್ಲಮ್ ಇದೆ, ಅವ್ರು ಬಂದು ಕೇಳುವಾಗ ನಾವು ಹೇಳ್ಬೋದು. ನನಗೆ ಒಬ್ಬರು ರೀಸೆಂಟ್ಲಿಯಾಗಿ ಒಬ್ಬರು ಅಕ್ಕ ಅವರು ಕೇಳಿದರು, ಮನುಷ್ಯ ದಾದ ಈ ಬಾರಿ ಬೇಜಾಡುಲ್ಲ ದಾದ ಪ್ರಾಬ್ಲಮ್ ಇಂಚ ನನ್ನ ಹತ್ರ ಹೇಳ್ಕೊಳ್ಳ ಅಂತ. ನಾನು ಹೇಳಿದ್ದೇನೆ ಈ ಥರ. ಅವರು ನಾನು ನನಗೆ ಸ್ವಲ್ಪ ಕೂಗುದೆಲ್ಲ ಆಗಲ್ಲ ಗೊತ್ತಾ. ಅವರೊಂದು ಕೂಗಿದ್ದಾರೆ ಜೋರು, ಅದೇ ಮೂಡಬಿದ್ರೆಲ್ಲ ಅವ್ರಿಗೆ ಸಿಕ್ಕಿದ್ರು, ಮಾತಾಡೋ ರೀಸೆಂಟ್ಲಿ ಕೇಳಿದ್ರು ಅವ್ರು ಈ ಥರ ಅಂತ. ಅವ್ರು ಕೂಗಿದ್ದಾರೆ. ನಾನು ಅದಕ್ಕೆ ನೀವು ಯಾಕೆ ನನ್ನೆಲ್ಲ ಲೈಫ್ ಬಗ್ಗೆ ಕೇಳಿ ನೀವು ಯಾಕೆ ಕೂಗ್ತಿದ್ದೀರಾ ಅಂತ. ಅಲ್ಲ, ಈ ಅಂಚಪನ್ನ ಹೆಂಗೆ ಬೇಜಾರು ಅನ್ನುವಾರೆ, ಇನ್ನೂ ಯಾವುದೇ ಹೆಲ್ಪ್ ಬೇಕಿದ್ರೆ ನನ್ನ ಹತ್ರ ಕೇಳಂತ ಹೇಳಿದ್ದು, ಖಂಡಿತ ಅಂತ ಹೇಳಿದ್ದೇನೆ. ಅದೇ ನನಗೆ ಕೆಲವೊಮ್ಮೆ ಬೇಸರ ಆಗುತ್ತೆ, ಮನೆಯ ಲೈಫ್ ಪರಿಸ್ಥಿತಿಯಲ್ಲಿ ನೋಡಬೇಕಾದ್ರೆ ಬೇಸರ ಆಗುತ್ತೆ. ನನ್ನಿಂದ ಏನಾದರೂ ಮನೆಗೆ ಮಾಡಬೇಕು, ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೋಬೇಕಂತ. ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ. ಸೊ ಕಲಾವಿದ ಶ್ರೀಮಂತ ಸರ್ ವೇದಿಕೆಯಲ್ಲಿ ಮಾತ್ರ. ಸೊ ನಿಮಗೆ ಅಂತ ದೊಡ್ಡ ವೇದಿಕೆ ಸಿಗಬೇಕು, ಅದು ನಮ್ಮೆಲ್ಲರ ಆಶಯ ಕೂಡ. ಬಹುಶಃ ಇವತ್ತು ನಿಮ್ಮ ಜೀವನದ ಕತೆ ಗೊತ್ತಾಗಿ ಆದರೂ ಕೆಲವು ಜನರ ಮನಸ್ಸಾದರೂ ಕರಗಿ, ನಿಮಗೆ ಹಣದ ಸಹಾಯ ಅಂತ ಹೇಳ್ತಾ ಇಲ್ಲ ನಾನು, ನಿಮಗೆ ಸಿಗಬೇಕಾದಂತಹ ಅವಕಾಶ, ಸಿಗಬೇಕಾದಂತಹ ಏನಿದೆ ವೇದಿಕೆಗಳೇನಿದೆ ಅದು ಸಿಗಲಿ ಅಂತ ನಾನು ವಿಶ್ ಮಾಡ್ತೇನೆ. ಕೊನೆಯದಾಗಿ ನಿಮ್ಮ ಜೀವನವನ್ನು ಪೂರ್ತಿ ನೆನಪು ಮಾಡ್ಕೊಳ್ಳಿ ಸರ್. ಏನಾದರೂ ಹೇಳುವಂಥದ್ದು ಬಾಕಿ ಇದೆಯಾ? ಕೇಳಿಸ್ಕೊಳ್ಳಿಕ್ಕೆ ನಾನು ರೆಡಿ ಇದ್ದೇನೆ. ಏನಾದರೂ ಹೇಳುವಂಥದ್ದು ಬಾಕಿ ಇದೆಯಾ? ಜನ ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಅವ್ರಿಗೇನಾದರೂ ಸಂದೇಶ ಕೊಡೋದಾದ್ರೆ? ಸಂದೇಶ ಏನಂದರೆ, ಏನೇ ಪ್ರಾಬ್ಲಮ್ ಇದ್ದರೂ ಕೂಡ, ಒಂದು ಕಲಾವಿದನಾಗಿ ಹೇಳ್ತಿದ್ದೇನೆ ಅಥವಾ ಒಂದು ಸಾಮಾನ್ಯ ಜನನಾಗಿ ಹೇಳ್ತಿದ್ದೇನೆ, ಏನೇ ಪ್ರಾಬ್ಲಮ್ ಆಗಿದ್ದರೂ ಕೂಡ ನೀವು ನಗ್ತಾ ಇರಿ, ಜನರ ನಗಿಸ್ತಾ ಇರಿ ಅಷ್ಟೇ. ಇದಕ್ಕಿಂತ ಜಾಸ್ತಿ ನಾನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸರ್. ಸೊ ಖುಷಿ ಆಯಿತು ನಿಮ್ಮನ್ನು ಭೇಟಿಯಾಗಿ, ನಿಮ್ಮ ಮನಸ್ಸಿನ ಮಾತುಗಳನ್ನು ಕೇಳಿ. ಬಹುಶಃ ಈಗ ಗಟ್ಟಿಯಾಗಿದ್ದೀರಾ ನೀವು, ಎಲ್ಲವನ್ನು ಎದುರಿಸ್ತೇನೆ ಅಂತ. ಬಹುಶಃ ಅದನ್ನು ಮಾಡ್ತೀರಾ, ಮಾಡಿ ತೋರಿಸ್ತೀರಾ. ಬಹುಶಃ ನಾವು ಕೂಡ ನಿಮ್ಮನ್ನು ದೊಡ್ಡ ಸ್ಕ್ರೀನ್ ಮೇಲೆ ಆದಷ್ಟು ಬೇಗ ನೋಡ್ತೇವೆ ಅನ್ನುವಂಥ ಆಶಯದೊಂದಿಗೆ ನಾನು ನಿಮಗೆ ವಿಶ್ ಮಾಡ್ತೇನೆ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸ್ಪಂದನ ಟಿವಿಗೆ ಬಂದದಕ್ಕೆ. ಇವತ್ತು ಇಷ್ಟು ಹೊತ್ತು ಕೂತ್ಕೊಂಡು ನನ್ನ ಜೊತೆ ಮಾತಾಡಿದರೆ ಆ ಅನುಭವ ಹೇಗಿತ್ತು ಸರ್?
ನೀವು ಹೇಳ್ಬೇಕಾದ್ರೆ ನನಗೆ ಅದೇ ನಾನು ಹೇಳಿದಲ್ಲ ಫಸ್ಟಿಗೆ ನಂಗೆ ಕನ್ನಡ ಮಾತಾಡ್ತೀನಿ ಅದೇ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಏನಾದರೆ ನಾನು ಫಾಸ್ಟ್ ಮಾತಾಡಬೇಕಾದ್ರೆ ಗೊತ್ತಿಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ತುಳು ಆದರೆ ಲೀಲಾಜಾಲವಾಗಿ ಮಾತಾಡ್ತೀನಿ ಅದು ನಾವು ಅಪ್ಪೆ ಭಾಷೆ ತುಳು ಅಂತ ಹೇಳ್ತಾರಲ್ಲ ಹಾಗೆ ನಾನು ಮಾತಾಡ್ತೀನಿ ಕನ್ನಡ ಕೆಲವು ವರ್ಡ್ ಎಲ್ಲ ಮಿಸ್ ಆಗುತ್ತೆ ಆದರೆ ಮಾತಾಡುವಾಗ ಸ್ವಲ್ಪ ಫಾಸ್ಟ್ ಆಗುತ್ತೆ ಅದನ್ನು ಹೇಳ್ತಾರೆ ನನಗೆ ಅದು ಟಿ ವಿ ಶೋ ಹೋಗಿದ್ದೆ ಅಲ್ವಾ ಅಲ್ಲಿ ಕೂಡ ನನ್ನದೊಂದು ಲಾ ಮಿಸ್ ಆಗುತ್ತೆ ನಾವು ಮಾತಾಡುವಾಗ ಅಲ್ಲಿ ನಾನು ಕೇಳ್ತಿದ್ದೆ ಕೇಳಲ್ಲಮ್ಮ ಆ ಥರ ನನ್ನ ಕರೀತಿದ್ರು ಸೆಟ್ಟಲ್ಲಿ ಕೂಡ ಈಗ ಅದನ್ನು ಸರಿ ಮಾಡ್ತಿದ್ದೀನಿ ಸ್ವಲ್ಪ ಫಾಸ್ಟ್ ಕಮ್ಮಿ ಮಾಡಿ ಮಾತಾಡ್ತೀನಿ ಕನ್ನಡದಲ್ಲಿ. ಎಸ್ ಸರ್, ಇನ್ನೊಮ್ಮೆ ಇಂಟರ್ವ್ಯೂ ಬರುವಾಗ ತುಂಬ ನಿಧಾನ ಮಾತಾಡುವಂತೆ. ಬಹಳ ಖುಷಿ ಆಯಿತು ನಿಮ್ಮನ್ನು ಭೇಟಿಯಾಗಿ. ಜೀವನದಲ್ಲಿ ನಿಮ್ಗೆಲ್ಲವೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಸರ್ ಬಂತೆ. ಥ್ಯಾಂಕ್ ಯು. ಎಸ್, ಸೊ ಶ್ರೀಮಂತ ಕಲಾವಿದನ ಕೆಲವೊಂದು ನೋವುಗಳನ್ನು ನಾವಿವತ್ತು ಕೇಳಿದ್ವಿ, ಅದಕ್ಕೆ ಕಿವಿಯಾದ್ವಿ. ನಾನು ಒಂದೇ ರಿಕ್ವೆಸ್ಟ್ ಮಾಡುವಂಥದ್ದು, ಯಾವುದೇ ಒಂದು ವ್ಯಕ್ತಿ ಜೀವನದ ಕತೆ ಇಂಥದ್ದೆಲ್ಲ ಇರುವಾಗ ಅವನ ಮೇಲಿರುವಂತಹ ಗೌರವ ಜಾಸ್ತಿ ಆಗಬೇಕು ಬಿಟ್ಟರೆ ಅವನಿಗೆ ಅವಕಾಶಗಳು ಕಮ್ಮಿ ಆಗಬಾರ್ದು ಅಂತ. ವ್ಯಕ್ತಿಗೆ ಯಾವಾಗ ಅವಕಾಶ ಕಮ್ಮಿ ಆಗ್ತದಲ್ವ ಆವಾಗ ಅವನಲ್ಲಿರುವಂಥ ಆತ್ಮಸ್ಥೈರ್ಯ ಏನಿರುತ್ತೆ ಅದು ಕೂಡ ಕಮ್ಮಿ ಆಗುತ್ತೆ. ಅವರಿಗೆ ವಿಶ್ವಾಸವನ್ನು ನಾವು ತುಂಬೋಣ, ಅವರು ನಮಗೆ ಕೊಡುವಂತಹ ಆತ್ಮವಿಶ್ವಾಸವನ್ನು ಜೊತೆಯಾಗಿಸ್ಕೊಂಡು ಜೀವನದಲ್ಲಿ ಮುಂದೆ ಹೋಗೋಣ ಅಂತ ಹೇಳ್ತಾ, ಇದಾಗಿತ್ತು ಅಂತರಾಳ. ಇದು ಆಂತರ್ಯದ ನೋವಿನ ಕತೆ ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇಂತಹದ್ದೇ ಸಾಧಕರೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ನಮಸ್ಕಾರ.